ಉದ್ಘಾಟನೆಯನ್ನ ಮಾಡುವಂತೆ ವಿನಂತಿ. ಶ್ರೀಯುತ ಲೋಹಿತ್ ಸರ್ ಮತ್ತು ಸ್ಪರ್ಧೆಯ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಪುರುಷರ ವಿಭಾಗ ಮತ್ತು ಮಹಿಳೆಯರ ವಿಭಾಗದ ಸ್ಪರ್ಧೆಗೆ ಅಂಕಣದ ಒಳಭಾಗದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಬಂಧುಗಳೇ, 7 ಜನರ ವಿಭಾಗದ ಸ್ಪರ್ಧೆ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದ ಅಂಗಣದ ಉದ್ಘಾಟನೆಯಾಗ್ತಾ ಇದೆ. ಬಂಧುಗಳೇ, 2025ರ ಮುಳಿಯಾ ಟ್ರೋಫಿಯ ಅದ್ಭುತವಾಗಿರುವಂತಹ ಅಂಕಣ ಸಿದ್ಧ. ಏಕೈಕ ಒಂದು ಮಳಿಗೆ ಬಿಗಂಡ ಮುಳಿಯಾ ಡೈಮಂಡ್ಸ್ ಗೋಲ್ಡ್. ಇಲ್ಲಿ ವಿಶೇಷವಾದ 8 ತಂಡಗಳು ಅಧಿಕೃತವಾಗಿರುವಂತಹ ಮನೆಗೊಂಡಿರುವ ಮಹಿಳೆಯರ 3 ತಂಡ. ಕಾರ್ಯಕ್ರಮ ಬೆಳ್ತಂಗಡಿಯ ಸಮಾಜಕ್ಕೋಸ್ಕರ ಇವತ್ತು ಮುಳಿಯಾ ಗೋಲ್ಡ್ ಡೈಮಂಡ್ ಜ್ಯುವೆಲ್ಲರಿ ಸಂಸ್ಥೆ ಮಾಡ್ತಾ ಇದೆ. ಹಾಗೆ ಇತ್ತೀಚೆಗೆ ಬೆಳ್ತಂಗಡಿಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಪಂದ್ಯದಲ್ಲಿ ಭಾಗವಹಿಸುವಂತಹ ಮತ್ತು ಇವತ್ತು ಪ್ರಪ್ರಥಮ ಬಾರಿ ಇಂದಿನ ಬಾರಿ ಮೊದಲ ಪಂದ್ಯವನ್ನು ಆಯೋಜನೆ ಮಾಡಿದ ಹಂಡತರಿಗದ ಪಕ್ಕಡಿ ಪುನಚಿನ ಟೀಮ್ ದುರ್ಗಾಬಾಯಿ ಲಕ್ಷ್ಮಿ ಮನ್ನ ಸ್ವಾಗತ ಇಲ್ಲ. ಇಡೀ ಕಾರ್ಯಕ್ರಮವನ್ನು ಲೈಟ್ ಟಿಆರ್ಪಿರತಕ್ಕಂತಹ ಸುದ್ದಿ ಬೆಳ್ತಂಗಡಿ ಮನ್ನ ಸ್ವಾಗತ ಇಲ್ಲ. ಇಡೀ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿಯ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ಲರ್ಸ್ ನ ಈ ಬ್ರಾಂಚಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲೋಹಿತ್ ಸರ್ ಇವರ ಅತಿ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುರೇಶ್ ವಿಟ್ಲ ಎಕ್ಸೆಲ್ ಪರಮರಂಚಿನ ಕಾಲೇಜಿನ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋದಂತಹ ಆತ್ಮೀಯರಾಗಿದ್ದ ಸುಮಂತ್ ಕುಮಾರ್ ಸಿಂಗ್ ನಿಮ್ಮನ್ನು ಅತಿ ಗೌರವದಿಂದ ಸ್ವಾಗತ ಇದ್ದರು. ಇಡೀ ಮುಳಿಯಾ ಜ್ಯುವೆಲ್ಲರ್ಸ್ ಒಂದು 10x10 ಎಲ್ಲಿ ಅಂಗಡಿ ಪ್ರಾರಂಭ ಆಗಿರುಚಿನ ಒಂದು ಸಂಸ್ಥೆ ಇಡೀ ಕೃಷ್ಣನಾರಾಯಣ ಮುಳಿಯಾ ಅಂಜನೆ ಕೇಶವ ಪ್ರಸಾದ್ ಮುಳಿಯಾ ಮೊದಲ ನೇತೃತ್ವದ ಎಲ್ಲ ಸಿಬ್ಬಂದಿಗಳ ಸಹಕಾರದಲ್ಲಿ ಪುತ್ತೂರು, ಗೋಣಿಕೊಪ್ಪ, ಬೆಂಗಳೂರು, ಬೆಳ್ತಂಗಡಿ, ಮಡಿಕೇರಿಯಲ್ಲಿ ತನ್ನ ಸಂಸ್ಥೆಯನ್ನು ಹೊಂದಿ ಜನಮಾನಸವನ್ನು ಗೆದ್ದಿರ್ತಕ್ಕಂಥ ಸಂಸ್ಥೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್. ಯಾವತ್ತು ನಮ್ಮ ಮುಳಿಯಾ ಜ್ಯುವೆಲ್ಲರ್ಸ್ ನ ಧ್ಯೇಯವಾಗಿದೆ. ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಆಗಬಲ್ಲಂತಹ ಒಂದು ಅದ್ಭುತವಾಗಿದ್ದ ಸಂಸ್ಥೆ. ಇತ್ತೀಚೆಗೆ ಈ ಒಂದು ನವೀಕೃತ ಕಟ್ಟಡದ ಆರಂಭ ಆಗಿದೆ. ಕನ್ನಡದ ಚಲನಚಿತ್ರ ನಟರಾಗಿರ್ತಕ್ಕಂತಹ ಅರವಿಂದ್ ಪ್ರೇರಣ ಅವರಾಸಿಗಳಾಗಿರ್ತಾರೆ. ಈಗ ಬರಮಾಡಿಕೊಂಡು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ನವೀಕೃತ ಕಟ್ಟಡದ ಶುಭ ಆರಂಭ ಆಗಿದೆ. 1944ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಸ್ಥೆ, ಜಸ್ಟ್ 10x10 ಫೀಟ್ ಅಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಇಡೀ ಸಮಾಜವನ್ನು ಒಗ್ಗೂಡಿಸುವಂತ ಪ್ರಯತ್ನಕ್ಕೆ ನಾಂದಿ ಆಗ್ತಾ ಇದೆ. The one and only Diamond and
ವಿಶೇಷವಾಗಿ ಯಾಣು ತುಯಿನ ಮಟ್ಟಗಳು ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂತ ಏಕೈಕ ಸಂಸ್ಥೆ ಇದ್ರೆ ಅದು ಮುಳಿಯ ಗೋಲ್ಡನ್ ಡೈಮಂಡ್ಸ್. ಯಾವತ್ತೂ ಕೂಡ ತಲೆಗೆ ಸ್ವಲ್ಪ ಇದರಿಗೆ ವಸ್ತು ಕೊಡುವಂತ ಯೋಚನೆ ಇರುವವರು ಕೃಷ್ಣನಾರಾಯಣ ಮುಳಿಯ, ಕೇಶವ ಪ್ರಸಾದ್ ಮುಳಿಯ ಈ ಒಂದು ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ನಾನೊಬ್ಬ ಕಸ್ಟಮರ್, ಪುತ್ತೂರಿನ ಕಸ್ಟಮರ್. ಈಗ ನೆಲ್ಲಿಯಾಡಿಯಲ್ಲಿ ಮುಳಿಯ ಸಿಲ್ವೇರಿಯಾ ಆಗಿದೆ. ಬೇರೆ ಬೇರೆ ಕಡೆಯಲ್ಲಿ ತನ್ನ ಸಂಸ್ಥೆಯನ್ನು ಪಸರಿಸಿ ಅದಕ್ಕೆ ಕಾರಣಕರ್ತರು ಯಾರು ಕೇಳಿದ್ರೆ ಒಂದು ಗ್ರಾಹಕರಿದ್ರೆ, ಇನ್ನೊಂದು ನಿಜವಾಗಿ ನಗುಮುಖದ ಅಸನ್ಮುಖಿಗಳು ಯಾರು ಕೇಳಿದ್ರೆ ನಮ್ಮನ್ನ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಸಿಬ್ಬಂದಿ ವರ್ಗ ನಿಮ್ಮನ್ನು ಅತಿ ಗೌರವದಿಂದ ನಾವು ಅಭಿನಂದಿಸ್ತಾ ಇದ್ದಾರೆ. ಸಹಜ ನಿಮ್ಮಲ್ಲಿ ಲೋಹಿತಿಗೆ ಇರ್ಬೋದು, ಎಲ್ಲ ಹಗ್ಗ ಜಗ್ಗಾದ ನಿರೂಪಣೆ ಮರ ಮುಳಿಯಲ್ಲ ಟೀಮ್ ಇಚ್ಚಿಂಗ್ ಸಹಜ, ಅದಕ್ಕೆ ಉತ್ತರವನ್ನ ಕೊಡಬೇಕು. ನನಗೂ ಅನಿಸಿತು ರಿಜಿಸ್ಟ್ರೇಷನ್ ಆಗಿದ್ದು 18 ಬಾಯ್ಸ್ ಹಾಗೆ 10 ಗರ್ಲ್ಸ್. ನಮ್ಮ ಎಕ್ಸ್ಪೆಕ್ಟೆಡ್ ಇದ್ದದ್ದು ಒಟ್ಟಿಗೆ 30 ತಂಡಗಳು. ಇದರಲ್ಲಿ 70% ಮಳೆ. ಇನ್ನೊಂದು ಯಾವುದೇ ತಂಡಗಳು ಕೂಡ ಇಷ್ಟು ತಂಡಗಳು ಬಂದು ಇನ್ನೊಮ್ಮೆ ನಾನು ಮುಳಿಯದವರು ದೊಡ್ಡ ಚಪ್ಪಲಿ ಅಷ್ಟು ತಂಡಕ್ಕೆ ಕೊಡಬೇಕು. ಒಂದು ಗೌರವವನ್ನು ಕೊಟ್ಟಿದ್ದೀರಿ ನೀವು. 2:30 ಗಂಟೆಗೆ ಪ್ರಾರಂಭ ಆಗುವುದಲ್ಲಿ ಆಗುವುದಿಲ್ಲ, 4 ಗಂಟೆಗೆಲ್ಲ ಆವಡಿತೀನಿ. ಆದ್ರೆ ಒಂದು ಶಿಸ್ತಿನ ಸಿಪಾಯಿಗಳಾಗಿ ಈ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಗ್ರಾಹಕರಾಗಿ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಟ್ಟಿದ್ದೀರಲ್ಲ, ದೊಡ್ಡ ಚಪ್ಪಾಳೆಯೊಂದಿಗೆ ಜಬರ್ದಸ್ತ್ ಮ್ಯೂಸಿಕ್ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ವಿಶೇಷವಾಗಿ 3 ಮಹಿಳಾ ತಂಡಗಳು ಹೆಂಗಾಡ್ದಕ್ಕೂ ತರದಿಂದ ಸುಲಭದ ಕೊಂಚ ಸ್ಟಾರ್ಟ್ ಮಾಡಲೇ ಮಾಡ ಸತ್ಯ. ಒಂದು ಕುಟುಂಬದವರನ್ನ ಎಲ್ಲ ಸೇರಿಸಿಕೊಂಡು ಬರಲಿಕ್ಕೆ ಸುಲಭದ ಕೆಲಸ ಅಲ್ಲ. ಅಂಥದ್ರಲ್ಲಿ ಒಂದು 3 ತಂಡದ ಮಟ್ಟಿಗೆ ಬಂದ್ರೆ ಟಾಪ್ ಟೀಮ್ಗಳು. ಹಗ್ಗ ಜಗ್ಗಾಡದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ. ಇನ್ನೊಂದು ಸಲ ವ್ಯವಸ್ಥಿತವಾಗಿ ಮಾಡುವಾಗ ಆ ರೀತಿಯ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳುವ ಎಲ್ಲಿಯ ಪುನರ್ ಮಾಡುದು ಇಲ್ಲಿ ನಮಗೆ. ಎಸ್ ಇನ್ನು ಪುನರ್ ಸೃಜನ್ ದೀಪಕ್ ನಲ್ಲಿ ಆಡಿ ನಮ್ಮ ಭಾವಿತ್ ನನಗೆ ಮುಳಿಯದ ಎಂಪ್ಲಾಯ್ ಅಂತ ಗೊತ್ತಾಗಿತ್ತು. ಮತ್ತೆ ಆದ್ರೆ ನಂಬರ್ 1 ಹಗ್ಗ ಜಗ್ಗದ ಆಟಗಾರ ಅದು ನಿಮ್ಮ ಮುಳಿಯ ಡೈಮಂಡ್ಸ್. ಎಸ್ ಸರ್ ಬಲ್ಲೆ ಹರೀಶ್ ಸೋದರನ ಮಧ್ಯಾಹ್ನದ ರೆಡಿ ಆಗ್ತೇನೆ ಬಲ್ವ ಇವರು. ಎಸ್ ಬಿಜಂಕಲದವರು ಶರಿತ್ ಬಿಜಂಕಲ, ಸುಕೇಶ್ ಬಲ್ವೈಪರಣ್ಣ, ಲೋಹಿತ್ ಅವರನ್ನ ವಾಲಿಬಾಲ್ ಆಟದಲ್ಲಿ ನಾನು ಕಾಣ್ತಾ ಇದ್ದೆ. ಇವತ್ತು ಈ ಪಂದ್ಯಾಟವನ್ನು ಮಾಡುವಾಗ ನನಗೂ ಕೂಡ ಫೋನ್ ಆಯಿಸಿ ಈ ರೀತಿ ವ್ಯವಸ್ಥೆ ಮಾಡುವ ಅಂದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದು ಆ ರೀತಿ ಇರಲಿಲ್ಲ. ಆದ್ರೆ ಇದ್ದದರಲ್ಲಿ ವಿ ವಿಲ್ ಗೆಟ್ ದ ಔಟ್ಪುಟ್, ಒಳ್ಳೆಯ ರೀತಿಯ ಔಟ್ಪುಟ್ ಅನ್ನು ಪಡೆಯುವಂತ ದೊಡ್ಡ ಚಪ್ಪಾಳಿಯೊಂದಿಗೆ ಲೋಹಿತ್ ನಿಮ್ಮನ್ನು ಅಭಿನಂದಿಸೋಣ. ಎಸ್ ಸರ್ ಪ್ರಕಾಶ್ ಇದು ಬಲ್ಲೈಪರಲ್ಲರ ಸೊಂಟೋಗಿ ಬರೋಣ. ಎಸ್ ವಿನಯ, ಲೋಕೇಶ್, ಶಿವರಾಜ್, ಅಭಿಷೇಕ್, ಸುಕೇಶ್, ಚಿಂತನ್, ಕೆಮ್ಮಾರದ ಹುಡುಗ ನಿಮ್ಮ ಮುಳಿಯದ ಉದ್ಯೋಗಿ. ಅಲ್ಲಿ ಪಂದ್ಯಾಟವನ್ನು ಸಂಘಟನೆ ಮಾಡಿದ್ರಿ. ಇವತ್ತು ಒಳ್ಳೆ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ರಮೇಶ್ ಅಣ್ಣ ದೊಡ್ಡ ಚಪ್ಪಲ್ ನಿಮ್ಮನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಪ್ಪು ಸೌಸ್ ನಿಮ್ಮನ್ನು ಕೂಡ ಅತಿ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರ. ಈ ಭಾಗಕ್ಕೆ ಬಂದಿರತಕ್ಕಂತಹ ಸರ್ವ ಧರ್ಮದ ಗ್ರಾಹಕರನ್ನ ಒಳ್ಳೆಯ ಗೋಲ್ಡ್ ಅಂಡ್ ಡೈಮಂಡ್ ಸ್ವಾಗತಿಸುತ್ತಾ ಪ್ರಥಮ ಪಂದ್ಯಾಟಕ್ಕಾಗಿ 2 ತಂಡಗಳು ದಯವಿಟ್ಟು ಒಮ್ಮೆ ಲೈನ್ ಅಪ್ ಮಾಡಬೇಕು. ಜಸ್ಟ್ ವೇಟ್ ರಮೇಶ್. ಓಹೋ ಈ ರೀತಿಯ ವ್ಯವಸ್ಥೆಗಳು ಒಳ್ಳೆಯ ಗೋಲ್ಡ್ ಅಂಡ್ ಡೈಮಂಡ್ಗೆ ಗೋಲ್ಡ್ ಗ್ಯಾರಂಟಿ ಆಗ್ತೀರಿ, ಡೈಮಂಡ್ ಗ್ಯಾರಂಟಿ ಆಗ್ತೀರಿ. ಗೊತ್ತಿಲ್ಲ ಒಂದು ಸತ್ಯ, ಈ ರೀತಿಯ ಪತ್ರದಲ್ಲಿ ಬಂಗಾರಕ್ಕೆ ಎತ್ತರ ಬದಲತ್ತು ಒಂದೇ ಒಂದು ಉದ್ದೇಶ, ಸಮಾಜ ಸಂಬಂಧ ಮುಳಿಯ ಒಂದು ಕುಟುಂಬದ ರೀತಿಯಲ್ಲಿ ಇರಬೇಕು ಅನ್ನುವ ಒಂದೇ ಒಂದು ಉದ್ದೇಶಕ್ಕೆ ಬಂದಿದ್ದೀರಿ. ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಕ್ಕಡಿಗೆ ಸ್ವಾಗತ. ಪ್ಲೀಸ್ ಕೃಷ್ಣಣ್ಣ ಬನ್ನಿ ಬನ್ನಿ ಅಲ್ಲಿ ಅಲ್ಲಿ ಹುಲಿಯದ ಚಿನ್ನದ ಅಂಕಣಕ್ಕೆ ಬರ್ತಾ ಇದ್ದ ಹೊರದುರ್ಗ ಬರಿಂಗಾಯ ಲೈನಪ್ ಮಾಡಿಯಮ್ಮ. ಹಾಗೆ ಇತ್ತೀಚೆಗೆ ಹಗ್ಗ ಜಗದಲ್ಲಿ ಹೊಸ ತಂಡವನ್ನು ಕಟ್ಟಿ ರಾರಾಜಿಸುತ್ತಿರುವ ಗಮನ ಇಳಂತಿಳಿದ ಪಕ್ಕದ ದುರ್ಗಾಂಬ ತಂಡ. ಇದು ಲೀಗ್ ಮ್ಯಾಚ್ ಆಗಿರುತ್ತೆ. ಕೃಷ್ಣನಾರಾಯಣ
ಎಸ್ ಈಗ ದೊಡ್ಡ ಚಪ್ಪಾಳಿಯೊಂದಿಗೆ ರೋಹಿತ್ ಸರ್ ಬನ್ನಿ ಮುಂದೆ ಎಲ್ಲರನ್ನ ಈ ಭಾಗದಿಂದ ಆ ಭಾಗಕ್ಕೆ ಅವರಿಗೆ ಶುಭಾಶಯವನ್ನು ಕೋರುತ್ತಾ ಪ್ರಥಮ ಪಂದ್ಯಾಟಕ್ಕೆ ಸಲ್ಲಿಂದ ಬರ್ಬೇಕು ಸರ್ ಪ್ಲೀಸ್ ದೀಪಕ್ ಎಸ್ ತಿರುಪುಗಾರರು ಶ್ರೀ ದಿನೇಶ್ ಕಲ್ಯಾಣಿ ರಮೇಶ್ ಓಪನ್ ಮ್ಯಾಚ್ ಇದ್ದಾಗ ಕೆಲವರಿಗೆಲ್ಲ ಪ್ರಶ್ನೆ ಹೆಗ್ಗಳಿಗೆ ಬರ್ರ ಬೆಳ್ತಂಗಡಿಯಲ್ಲಿ ಕಷ್ಟ ಬೆಳ್ತಂಗಡಿಯಲ್ಲಿ ಇದ್ದಾಗಲೂ ಬರ್ಲಿಕ್ಕೆ ಆಗಲಿಲ್ಲ ಓಪನ್ ವಿಭಾಗದಲ್ಲಿ ಬರೋದೇ 10 ತಂಡಗಳು ದೇಶದ ರೆಕಾರ್ಡ್ 10 ಟೀಮ್ಸ್ ಗ್ರಿಪ್ ಮಲ್ತದಲ್ಲಿ ಆಗಿ 8 ಟೀಮ್ಗಳು ಬರ್ತದ್ದು ಅಣ್ಣ ಗ್ರಿಪ್ದಾಗಲೂ 3 ಮುಗಿದ್ರು ಬಣ್ಣಕ್ಕೆ ಜೋತ್ರಿಟ ಮುಳಿಯ ಕಷ್ಟ ಎಸ್ ಥ್ಯಾಂಕ್ ಯು ಸರ್ ರೋಹಿತ್ ಸರ್ ನಿಮ್ಮನ್ನು ವಾಪಸ್ ಫೈನಲ್ ಪಂದ್ಯಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳಿಕ್ಕಿದ್ದಾವ ಈಗ ಒಂದೇ ಗ್ರಾಮದ 7 ಜನ ಬಲ್ಲಿಗೆ ಎತ್ತಿದವರು ಕದ ನಿಸರ್ಗ ಸಾರಿ ವನದುರ್ಗ ಬರಿಂಗಾಯ ಪ್ರಥಮ ಪಂದ್ಯಾಟ ರೂಲ್ಸ್ ಗೊತ್ತಲ್ವಾ ಫ್ರಂಟ್ ಲೈನ್ ಕ್ರಾಸಿಂಗ್ ಫೌಲ್ ಇಲ್ಲ ಒಂದು ಸುತ್ತಿನ ಮುನ್ನಡೆಯಲ್ಲಿ ಈಗ ಡೈಮಂಡ್ ದ್ವಿತೀಯ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ ಪ್ರೀತಿ ಫ್ರೆಂಡ್ಸ್ ಅವರು ಬಂದವರು ರೆಡಿ ರೆಡಿ ಯಶೀಗ ಪ್ರಾರಂಭ ಆಗಿದ ದ್ವಿತೀಯ ಸುದ್ದಿಗಾಗಿ ನಮನ ವನದುರ್ಗ ಭರಿಂಗಾಯದ ವಿರುದ್ಧ ದುರ್ಗಾಂಬ ಆಹಾ ಬರ್ಲಿ ಕ್ಷಣ ಬಾಪು ಸಾಂಗ್ಸ್ನ ಮ್ಯೂಸಿಕ್ ಬರ್ಬೇಕೀಗ ಎಸ್ ಈ ಮುಖೇನ ವನದುರ್ಗ ಭರಿಂಗಾಯ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿದೆ ಈಗ ಪುರುಷರ ಒಂದು ಪಂದ್ಯಾಟವನ್ನು ಪ್ರಾರಂಭ ಮಾಡಲಿಕ್ಕಿದ್ದಾನೆ ಒಂದು ನಿಮಿಷ ಆಂಜನೇಯಗಳ ಟೀಮ್ ಕ್ಯಾಪ್ಟನ್ ಸ್ವಲ್ಪ ಕೈದಿರ್ಪ್ಲೆ ಪೂರ ಜಸ್ಟ್ ಕೈದಿರ್ಪ್ಲೆ ಒಂಜಿ ரெண்டு மூஞ்சி இதெல்லாம் ಎಸ್ ಪ್ರೀತಿ ಫ್ರೆಂಡ್ಸ್ ಮುಗಿದು ಬನ್ನಿ ಹಾಗೆ ದುರ್ಗಾಂಬ ಉಪಾರಂಕರವನ್ನು ಪ್ರವೇಶ ಮಾಡಬೇಕು ಬಂಧುಗಳೇ ಬೆಳ್ತಂಗಡಿ ತೋಪುನ ತಾಲೂಕಿನ ಮಹಿಳೆಯರ ಟಾಪ್ ಟೀಮ್ ಇದು ರಾಜ್ಯ ಕಂಡಾಗ ಟಾಪ್ 4 ತಂಡಗಳಲ್ಲಿ ಇದು ಒಂದು ನಿಮ್ಮನ್ನು ದೊಡ್ಡ ಚಪ್ಪಾರಿಯೊಂದಿಗೆ ಪ್ರೀತಿ ಫ್ರೆಂಡ್ಸ್ ಮುಗಿದು ಬಂದರು ನಿಮ್ಮನ್ನು ಅತಿ ಗೌರವದಿಂದ ಕರೆಗೆ ಸ್ವಾಗತಿಸಿದರು ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ಪ್ರಾಯೋಜಕತ್ವದಲ್ಲಿ ಮಹಿಳಾ ವಿಭಾಗದ ಪಂದ್ಯಾಟ ಆಗ್ತಾ ಇದೆ ಎಸ್ ಏನು ವ್ಯತ್ಯಾಸ ಆದರೂ ಕೂಡ ಇದನ್ನು ನೋಡುವವರು ಹುಲಿಯ ಕಡೆಯಿಂದ ರಮೇಶ್ ಮತ್ತು ದೀಪಕ್ ಇರ್ತಾರೆ ಬೇರೆ ಡೌಟ್ಸ್ ಇದ್ರೆ ನೇರವಾಗಿ ಅವರ ಹತ್ರ ಬಂದು ತಿಳಿಸಬಹುದು ಎಸ್ ಅಂಕಣದ ಬದಲಾವಣೆ ಆಗಬೇಕು ನಮನ ದುರ್ಗಾಂಬ ನೆಕ್ಸ್ಟ್ ಮ್ಯಾಚ್ ನಿಮಗೆ ಇರುತ್ತೆ ವರ್ಸಸ್ ತೃಪ್ತಿ
Thank you, Papa Sound. Yes, sir. Patranjina Mahathiragala Upaharada Vyavasthena Huliya Golden Diamonds Madhuri Swikara Malpadu Vaishnavi candidates Guruvayur Kare ನೇತೃತ್ವದಲ್ಲಿದೆ. Yes, sir. Yes, sir. ಈಗ ಪ್ರಾರಂಭ ಒಂದು ಸಲ ಪ್ಲೀಸ್. ಬರ್ಲಿ ಚಪ್ಪಾಳೆ ಬರ್ಲಿ ಏರಿ ಗೆದ್ದನ ದಾಣೆ ಸೋದನ ದಾಣೆ ಮುಳಿಯ ಗೆದ್ದನು ಐದ ಒಂದು ಈ ರೀತಿಯ ಗೊಬ್ಬಡು ಈ ರೀತಿಯ ಔಟ್ಪುಟ್ ಬರೋದು ಅವರ ದುರ್ಗಾಂಬ ಇಲ್ಲಂತಿಲ್ಲ ಫೈನಲ್ ಎರಡು ತಂಡಗಳನ್ನು ಸ್ವಾಗತಿಸ್ತಾ ಇದ್ದಾವೆ. ಪ್ರೀತಿ ಫ್ರೆಂಡ್ಸ್ ಮುಗಿದು ಬಂದಾರ ಇಲ್ಲ ಇದೆ ಜಬರ್ ಒಳದುರ್ಗ ಬರಿಂಗಾಯ ಬನ್ನಿ ಪ್ಲೀಸ್ ಸುನಿ ನನ್ನ ಅನುಭವದ ಪ್ರಕಾರ ಒಂದು ಸಂಸ್ಥೆ ಪ್ರೈವೇಟ್ ಸಂಸ್ಥೆ ಪ್ರಪ್ರಥಮ ಬಾರಿಗೆ ಹಗ್ಗ ಜಗ್ಗಾಟ ಇತಿಹಾಸದಲ್ಲಿ ಹಗ್ಗ ಜಗ್ಗಾಟವನ್ನ ಅದು ಹುಲಿಯ ಗೋಲ್ಡನ್ ಡೈಮಂಡ್ ಮಾಡ್ತಾ ಇದೆ. ಎಲ್ಲರೂ ದೊಡ್ಡ ಚಪ್ಪಾಳೆ ಅಭಿನಂದಿಸಬೇಕು. ಹುಲಿಯಂತ ಕಸ್ಟಮರ್ ನಲ್ಲಿ ಏನವರು ಕೈದಿರ್ಬಿಳೆ ಕೈ ಅಂತ ಇದ್ದವರು ಎಲ್ಲರೂ ಬರ್ಬೇಕಂತಲ್ಲ ಅಲ್ಲ. ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಇನ್ನು ಮುಂದೆ ಹುಲಿಯಕ್ಕೆ ಒಂದು ಬಿಸಿಪಿ ಕೊಡುವ ಆ ಮುಖೇನ ಅದರ ಬಂಧುಗಳಾಗುವ ಏಪಲವನ್ನಿ ಗೊಬ್ಬು ಮಂತ್ರಗ ಕೃಷ್ಣ ನಾರಾಯಣ ಮುಳಿಯಾರ್ ಎಷ್ಟಕ್ಕೆ ಬಂದು ನೀವು ಮಾತೆಲ್ಲ ಬಂಗಾರ ತೆಪ್ಪುವಂತೆ ಒಂದು ಸಂಬಂಧ ಬೆಳಿಬೇಕು, ಬಾಂಧವ್ಯ ಬೆಳಿಬೇಕು, ಒಂದು ಮುಳಿಯ ಕುಟುಂಬದ ತರ ಬೆಳಿಬೇಕು. ಒಂದೇ ಒಂದು ಉದ್ದೇಶ. ಸಾಹಿತ್ಯ ಸೆಕೆಂಡ್ ಇಯರ್ PUC ಬರಿಂಗಾಯ ರತ್ನ ಲೀಲಾವತಿ ಪ್ರೇಮ ಬರಿಂಗಾಯ ನೋಡಿ ಹಿರಿಯ ಆಟಗಾರ್ತಿ ಮತ್ತು ಮುಳಿಯ ಗೋಲ್ಡನ್ ಡೈಮಂಡ್ ಈ ಅಂಕದಲ್ಲಿ ಆಡ್ತಾ ಇದ್ದೀರಿ. ದೊಡ್ಡ ಚಪ್ಪಾಳೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಕೈಲಾಕ್ಷಿ ಮಾನ್ಸಗಿ ವಿದ್ಯೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಪ್ಲೀಸ್ ಶಶಿಕಲಾ ಅವರ ತಂಡವನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಿಕೊಂಡು ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸಾತ್ವಿಕ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ.
ಸಾಧಾರಣ ಬೆಳ್ತಂಗಡಿದ ಅತಿ ಬಲಾಢ್ಯ ತಂಡದಲ್ಲಿ ಒಂದೇ ಅಲ್ಲವಾ ಗ್ರೇಟ್ ಮ್ಯಾಚ್ಗೆ ಹೋಗುವಂಥದ್ದು. ತೃಪ್ತಿ ಫ್ರೆಂಡ್ಸ್ ಮುಗುರು ಬಂದವರು ಒಂದು ತಂಡವನ್ನು ಕಟ್ಟಿಕೊಂಡು ಬರಲಿಕ್ಕೆ ಮಹಿಳಾ ವಿಭಾಗದಲ್ಲಿ ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಇವತ್ತು ಹುಲ್ಲಿಯದ ಮೇಲಿನ ಪ್ರೀತಿಗಾಗಿ ಬಂದಿದ್ದೀರಿ. ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಲ್ಲ. ರಾಜೀವಿ, ರಮ್ಯಾ, ಲೀಲಾವತಿ, ಪಾಂಜಾಳ, ನಳಿನಿ, ಯಮುನಾ, ಕನ್ಯಾಶ್ರೀ, ಶಿಲ್ಪ ನೋಡಿ. ಸಾಧಾರಣ ಸುಮಾರು ಕಡೆಗೆ ಮಾಚಿಗೆ ನಿಗಿಲ್ಲ ಪಾಪ ನಮಲ ಪಾಪ ಆಡ ಬೈಯಾಗಿ ಬೋಡಾಪುರಕ್ಕೆ ಸಮಯ ಬೋಡಾಪುರಕ್ಕೆ ಉಪಹಾರದ ವ್ಯವಸ್ಥೆ ಮಾಡಿದ್ದು ನಮನ ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಎಸ್ ಕೈಲಿರ್ತಕ್ಕಂಥ ಮುಲಿಯ ಕಸ್ಟಮರ್ಗಳು ಎಸ್ ಎಸ್ ಬರ್ಲಿ ಚಪ್ಪಾಳ. ನಮ್ಮ ಮುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಸ್ಟಮರ್ ಇವತ್ತು ನಮ್ಮೊಟ್ಟಿಗೆ ಅಕ್ಕಜಗರಲ್ಲಿ ಭಾಗವಹಿಸ್ತೀರಿ. ಒಂದು ಕುಟುಂಬದ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ತೊಡಗಿಸಿಕೊಂಡಿದ್ದೇವೆ. ಯಾರು ಮುಲಿಯ ಸಿಬ್ಬಂದಿ ಅವರ ಅಮ್ಮ ಒಂದು ಒಳ್ಳೆಯ ಕಂಪನಿಯಲ್ಲಿ ನಿಮ್ಮ ಮಗ ಕೆಲಸಕ್ಕಿದ್ದಾನೆ. ಹೇಳಿಕೊಳ್ಳಿಕ್ಕೆ ಖುಷಿ ಇದೆ. ಒಂದು ಅದ್ಭುತವಾದಕ್ಕಿರ್ತಕ್ಕಂಥ ಒಂದು ಪ್ರೈವೇಟ್ ಕಂಪನಿಯಲ್ಲಿ ನಿಮ್ಮ ಮಗ ಇದ್ದಾನೆ. ದೇಶಕ್ಕೋಸ್ಕರ ಒಂದು ನೆನಪಿಟ್ಕೊಳ್ಳಿ, ಮುಲಿಯ ಜ್ಯುವೆಲ್ಲರ್ಸ್ ಯಾವತ್ತು ರಾಷ್ಟ್ರದ ಚಿಂತನೆ ಮಾಡತಕ್ಕಂಥ ಒಂದು ಸಂಸ್ಥೆ. ಅಲ್ಲಿ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನ ಫೈನಲ್ ಪಂದ್ಯಾಟಕ್ಕಾಗಿ ಸ್ವಾಗತಿಸ್ತಾ ಇದ್ದವ. Once again, ನಮ್ಮ ತಿರುಮುಗ ರಶೀದ, ದಿನೇಶ್ ನೆಲಿಯಾಣಿ, ರಾಜೇಶ್ ಕಡವ. ಬೆಳ್ತಂಗಡಿ ಭಾಗದ ಫುಲ್ ಗ್ರಿಪ್ನ ಸ್ಟೇಟ್ ನ ರಾಜರು ಬೆಳ್ತಂಗಡಿಯಲ್ಲಿ ಇರೋದು. Once again, ನಮ್ಮನ ಪಾಲಡ್ಕ ಜಸ್ಟ್ ಲೆಫ್ಟ್ ಹ್ಯಾಂಡ್ ಮರಿಕಂತ ಮುಗಿರ. ಎಸ್ ಎಸ್ ಬಲವಂತಗ ಈಗ ಪ್ರಥಮ ಮತ್ತು ದ್ವಿತೀಯ ಸ್ಥಾನಕ್ಕಾಗಿ ಸ್ಪರ್ಧೆ ಇದೆ. ವನದುರ್ಗ ಬರಿಗಾಯದ ವಿರುದ್ಧ ತೃಪ್ತಿ ಫ್ರೆಂಡ್ಸ್ ಮಗುರು ಬಂದರು. ಈಗ ಫೈನಲ್ ಪಂದ್ಯಾಟ. ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ ಕ್ರಿಯೇಟಿವ್ ಅಫಿನೆಸ್ ಯಾವತ್ತೂ ಕೂಡ ಸಂತೋಷದಿಂದ ಇರತಕ್ಕಂತಹ ಮತ್ತು ಸಂತೋಷವನ್ನು ಉತ್ಪತ್ತಿ ಮಾಡುವಂತಹ ಒಂದು ಸಂಸ್ಥೆ. ಎಸ್ ಬಲ್ಲಿ ಚಪ್ಪಾಳೆ ಪಪ್ಪು. ಒಂದು ಅಂಕದ ಮುನ್ನಡೆಯಲ್ಲಿ ವನದುರ್ಗ ಬರಿಗಾಯ. ಮಾದರಿಯ ಪಂದ್ಯಾಟ. ಎಲ್ಲ ಪುರುಷ ವಿಭಾಗದ ತಂಡದ ಆಟಗಾರರಿಗೆ ಸೂಚನೆ, ಕಾಲಿನಿಂದ ಯಾವುದೋ ಒಂದು ಲೈನ್ ಅನ್ನು ಕೂಡ ಮಾಡುವಾಗಿಲ್ಲ ಗ್ರೌಂಡ್ ಅಲ್ಲಿ. ಹೆಸರ ಮಟ್ಟಿಗೆ ಶ್ರೀದ ಅನಿಲ್ ಭಂಡಾರ್ ಹಾಗೆ ನಮ್ಮ ಸುರೇಶ್ ನಿಮ್ಮದೊಂದಿ ಗೌರವದಿಂದ ಸ್ವಾಗತ ಇದ್ದಾರೆ. ಎಸ್ ಬತ್ತಲೆ ವನದುರ್ಗ ಬರಿಗಾಯ ವಿರುದ್ಧ ತೃಪ್ತಿ ಫ್ರೆಂಡ್ಸ್ ಮಗುರು ಬಂದರು. Yes, sir. ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ 1944 ಪ್ರಾರಂಭವಾಗಿ ಒಂದು 71 ವರ್ಷವನ್ನು ಪರಿಪೂರ್ಣತೆ ಕೊಟ್ಟಿದ್ದ ಪ್ರಯತ್ನ ಮಹಿಳಾ ವಿಭಾಗದ ಹಗ್ಗಜಗ್ಗಾರದ ಫೈನಲ್ ಕದನ. ತೃಪ್ತಿ ಫ್ರೆಂಡ್ಸ್ ಮಗುರ ಮಂದಾರ ವಿರುದ್ಧವಾಗಿ ವನದುರ್ಗ ಪರಿಗಾಯದ ಮಧ್ಯ. ಈಗ ಒಂದು ಸಮಬಲದಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾವೆ. ಮೂರನೇ ಸುತ್ತಿಗಾಗಿ ತೃಪ್ತಿ ಫ್ರೆಂಡ್ಸ್
ಅಂಜಿ ಒಂಜಿ ನಿಮಿಷ ಚುರಾಯಿ ಪುಳ್ಳಿ ಬಂಡಿ ಚೂರು ಕೇಳೋಡು ಎಸ್ ಎರಡು ತಂಡಗಳಿಗೆ ಸೂಚನೆ, ನಿಮ್ಮ ಹಗ್ಗವನ್ನು ಫಿನಿಶ್ ಮಾಡಬೇಕು, ನೋಡ್ಬೇಕು ನೀವು. ಲೈವ್ ಕವರೇಜ್ ಇದೆ ನಮ್ಮ ಹತ್ರ. ಎಸ್ ಹೊಸ ತಂಡ ದುರ್ಗಾಂಬ ಇಳಂತಿನ ನಿಮ್ಮನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಮೂರು ತಂಡಗಳಿಗೂ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ವಿನೋದ್ ಹಾಗೆ ವಸಂತ್. ಎಸ್ ಮುಂಬಕ್ಕೆ ಪುರುಷರ ವಿಭಾಗದ ಹಗ್ಗ ಜಂಗ ಆಟ ಪಂದ್ಯ ಆಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಡೈಮಂಡ್ ಕಡೆಯಲ್ಲಿ ಮಾಡಿಕೊಳ್ತಾ ಇದ್ದ ಗೋಲ್ಡ್ ಕಣದಲ್ಲಿ ಪಂಪುಂಚ. ಬೆಳ್ತಂಗಡಿ ತಾಲೂಕಿನ ಎರಡು ಅತಿ ಭರಾಟೆಯ ತಂಡಗಳು ಈಗ ಎಸ್ ಬ್ರಹ್ಮಲಿಂಗೇಶ್ವರಣ್ಣ ನೆಕ್ಸ್ಟ್ ಮ್ಯಾಚ್ ರೆಡಿ ಆವಡು. ಐನ ಒಟ್ಟಿಗೂ 81 ವರ್ಷಗಳನ್ನ ಸಾಕ್ಷಾತ್ಕಾರಗೊಳಿಸಿದಂತಹ ಹೊಲಿಯ ಗೋಲ್ಡನ್ ಡೈಮಂಡ್ ಶಾ ಹೊಲಿಯ ಬೆಳ್ತಂಗಡಿಯವರು ಬರಬೇಕು. ಎಸ್ 2 4 6 7 ಎಸ್ ರೆಡಿ. ಓರಿ ಕೋ ಚೇರ್ ಇರಾ ಜಸ ಪ್ರಾರಂಭವಾಗ್ತಾ ಇದೆ ಪುರುಷರ ವಿಭಾಗದ ಹಗ್ಗದ ಪ್ರಥಮ ಪಂದ್ಯಾರ್ಧ ಪ್ರಥಮ ಸುದ್ದಿಗಾಗಿ ಬರೀ ಚಪ್ಪಾಳೆ ಬರಬೇಕು. ಕಪ್ಪು ಓಹೋ ಒಂದು ಸುದ್ದಿನ ಮುನ್ನಡೆಯಲ್ಲಿ
ದ್ವಿತೀಯ ಪಂದ್ಯಾಟಕ್ಕಾಗಿ ಬ್ರಹ್ಮಲಿಂಗೇಶ್ವರಲ್ಲಿ ದಯವಿಟ್ಟು ಎಂಟ್ರಿ ಗೇಟ್ ಹತ್ರ ಬನ್ನಿ. ರಮೇಶ್ ಅಣ್ಣ ಚೆಕ್ ಮಾಡಿ. ಬ್ರಹ್ಮಲಿಂಗೇಶ್ವರ ಅಣ್ಣ, ಬ್ರಹ್ಮಲಿಂಗೇಶ್ವರ ಪಿ ಬರೋಳಿ ಪಿ ಒಳಿಯ ಟೈಮ್ ಅಣ್ಣನವರು ಮುಳಿಯದಗಳಿಗೆ ಮಾತ್ರೆಗಳ ಆಸೆಯನ್ನ ವೈದ್ಯರ Yes, sir. ಈಗ ಪ್ರಾರಂಭ ಆಗ್ತಾ ಇದೆ ದ್ವಿತೀಯ ಸುತ್ತಿನ ಪಂದ್ಯಾಟ. ಈಗ ಜಗ್ಗ ಬೆಳ್ತಂಗಡಿ ತಾಲೂಕಿನ ಅತಿ ಹಿರಿಯ ಆಟಗಾರ ಅನ್ನುವಂತಹ ಕೀರ್ತಿ ನಮ್ಮ ಜಗ್ಗನಿಗೆ. ಓಹೋ ಬಪ್ಪು ಪ್ಲೀಸ್. ದ್ವಿತೀಯ ಪಂದ್ಯಾಟಕ್ಕಾಗಿ ಬ್ರಹ್ಮಲಿಂಗೇಶ್ವರ ಮರೋಡಿ ಬಿ ವಿರುದ್ಧ ಕೊಲ್ಲಿಯ ಈಗ ಒಂದು ಸಮಬಲದಲ್ಲಿ ಆಟವನ್ನು ಮುಂದುವರೆದು ಪ್ಲೀಸ್. ಧನ್ಯವಾದಗಳು. ಥ್ಯಾಂಕ್ ಯು ಬಾಬು. ಒಂದು ಒಳ್ಳೆಯ ಔಟ್ಪುಟ್ ಬರಲಿಕ್ಕೆ ಸಾಧ್ಯ ಆಗತ್ತೆ. ಪಂದ್ಯಾಟ ಗ್ರೌಂಡ್ ಅಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಲೀಗಲ್ಲಿ ರಿಯಾಲಿಟಿಯನ್ನು ತೋರ್ಪಡಿಸಬಹುದು. ಎಸ್ ನೋಡಿ, ಪಾಯಿಂಟ್ ಅನ್ನು ಗಮನಿಸಿದಾಗ ಎಲ್ಲಿಯಾದರೂ ಟೈ ಆದಾಗ ಅಲ್ಲಿ ಟಾಸ್ ಮುಖಾಂತರ 1 ಸೆಟ್ ಪಂದ್ಯಾಟ ಇರುತ್ತೆ. ನಿಖಿಲ ಬೋಲೆ ಬ್ರಹ್ಮಲಿಂಗೇಶ್ವರ ಮರಳಿ ಅಲ್ಪ ಲೈನ್ ಮಾಡ್ತೀವ್ರ ಒಂದು ನಿಮಿಷ. ದೊಡ್ಡ ಚಪ್ಪಾಳೆ ಬರಬೇಕು. ಬ್ರಹ್ಮಲಿಂಗೇಶ್ವರ ಅಣ್ಣ ಹೊರ ಹೋಗ್ತಾರೆ, ಹೊರ ಫೋಟೋ 7 ಜನ ಮಾತ್ರ. 2 4 6 7 ನೋಡಿ. ಬಂಧುಗಳೇ, ಒಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ನ 7 ಜನ ಮಾತ್ರ. ಒಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಸಿಬ್ಬಂದಿ ವರ್ಗದವರು ಇವತ್ತು 81ನೇ ವರ್ಷದ ನಿಮಿತ್ತ ಹಗ್ಗ ಜಗ್ಗಾಟದ ಅಂಕಣಕ್ಕೆ ಆಗಮನ ಆಗ್ತಾ ಇದೆ. ದೊಡ್ಡ ಚಪ್ಪಾಳೆಯೊಂದಿಗೆ ರೋಹಿತ್ ನೇತೃತ್ವದ 1 2 3 ಇತ್ತೆ ಪವಿತ್ರ ಮುಗಿಲೇ ಮಾತ್ರ ಸೊಟ್ಟೋಗಿ ಮಾಡ್ರ ಮಾಡಿದ್ ಬರ್ಬಿಟ್ಟು ಮುಂಚೆ ಕೆಲಸ ಅನ್ಬೇಕ ಮತ್ತೆ ಪಾತ್ರೆ ಒಳ್ಳೆ ಪಾತ್ರೆ ಅದಕ್ಕೆ ಸೊಟ್ಟ ಹರಿಶಣ್ಣ ಮಧ್ಯಾಹ್ನ 1:30 ಗಂಟೆಗೆ ಅಪ್ಡೇಟ್ ಹೇಳಿದ್ದಾರೆ. ಸೊಟ್ಟಗೆ ಮಲ್ಲು ಮಾಡೋ ಟೈಮ್ ಅಂತ ಪಂಡದ ಗೊರಪಣೆ ಪುಣ್ಯ ಗೋಡಿಗೆ ಹೋಗ್ಬಾರ್ದು.
ಭಾವಿಕ್ ಬೊಮ್ಮಾರು ತಂಡದ ಅನುಭವಿ ಆಟಗಾರ. ಪಂದ್ಯಾಟವನ್ನು ತನ್ನ ಊರಿನಲ್ಲಿ ನಡೆಸುವಂತಹ ಯೋಗ್ಯತೆ ಇರುವಂತಹ ವ್ಯಕ್ತಿ ನಮ್ಮ ಭಾವಿಕ್ ಅಣ್ಣ. ಯಶ ಆಹಾ ಲೋಹಿತ್ ಬ್ರಾಂಚ್ ಮ್ಯಾನೇಜರ್ ಒಂಜಿ ಜೋರು ಉಂಟು ಸುಧೀರಣ್ಣ ಉತ್ತಲೆ ಉತ್ತಲೆ ಮೋಲಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಸಿಬ್ಬಂದಿ ವರ್ಗದವರ ತಂಡ ಕೃಷ್ಣನಾರಾಯಣ ಮೋಲಿಯಾ ಇಂತ 100% ಬೂಸ್ಟಿಂಗ್ ನಮಗೆ. ಹಾ ಸುಧೀರ ಹೆಚ್ಚಿನ ಗೊತ್ತಿಲ್ಲ. ಥ್ಯಾಂಕ್ ಯು ಬಾಬು. ಹುಲಿಯದಾಗಲೇ ಅಪರು ಕೂಡ ಬಲ್ಲು ಬದ್ದು ನಾವು ಎದುರ್ತಾಯಿ ಬೆತ್ತರಿದಾಗ ನೀರಿ ಬೆತ್ತರ್ದ ಆಡ ಬಿರಾವು ನೀರಿ ಐನತ್ತು ಬಿರಾವು ನಗ ಮ್ಯಾನೇಜರ್ ಇಪ್ಪು ನೆರಪು ನೆಂಚ. ಥ್ಯಾಂಕ್ ಯು ಸೋ ಮಚ್ ಹುಲಿಯ ಅಂಡ್ ಬ್ರಹ್ಮಲಿಂಗೇಶ್ವರ. ಸುದ್ದಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ನೀವು ಯಾವ ಟೀಮಲ್ಲಿ ಇದ್ದೀರಿ, ನೀವು ಯಾವ ಗ್ರಾಮದಲ್ಲಿ ಇದ್ದೀರಿ, ಎಲ್ಲದೂ ವೈರಲ್ ಆಗತ್ತೆ. ಒಂದು 10 ನಿಮಿಷದ ಫೀಡ್ಬ್ಯಾಕ್ ನಂಗೆ ಬರುತ್ತೆ. ಹಾಗಂತೇಳಿ ಹಗ್ಗ ಜಗ್ಗಾಟದಲ್ಲಿ ಇವತ್ತಿನವರೆಗೆ 700 ಸಂಘಟಕರು ಕೊಟ್ಟಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತಿನವರೆಗೆ ಒಂದೇ ಒಂದು ತಂಡ ನಡ್ಕೊಂಡಿಲ್ಲ. ಮತ್ತೆ ಇಲ್ಲಿ ಮಾತಾಡಿ ನೋ ಬನ್ನಿ. ಎಸ್ 10 ಜನರ ಕ್ಯಾಪ್ಟನ್ ಅವರೇ ಮಾಡೋದು. ಗಣೇಶ ಪ್ಲೀಸ್ ಉಳೈ ಬನ್ನಿ. ಎಸ್ ಎಷ್ಟು ಪ್ಲೇಯರ್ ಇರೋದಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ದೇವೆ. ಧನ್ಯವಾದಗಳು. ಎಸ್ ಬಟ್ ನಾನು ಹೇಳಿದ್ದಷ್ಟೇ ಬರ್ಕೊಂಡು ಮಾಹಿತಿ. ಆಹಾ ಬರ್ಲಿ ಭಲೆ ದುರ್ಗ ಬ್ರಹ್ಮಲಿಂಗೇಶ್ವರ. ದಿನ ಈಗಲೇ ಕ್ರಾಸ್ ಚೆಕ್ ಮಾಡ್ಕೊಡ್ತು ಇಚ್ಚಿ ಈಗಲೇ ಟೀಮ್ ಓಲಾಂಡ ತೂದಿತ್ತು ಅಪ್ಪಗೆ ಬರೆದು ಮಾಡ್ಪನೆ ಸಿಂಪಲ್. ಇದ್ರ ಬಗ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಓಹೋ ಸುಧೀರ್ ನೇತೃತ್ವದ ಬ್ರಹ್ಮಲಿಂಗೇಶ್ವರ ಮರಡಿ ಇತ್ತೀಚೆಗೆ ಬೆಳ್ತಂಗಡಿಯಲ್ಲಿಯ ತಾಲೂಕಿನ ಇಳಂತಿನಲ್ಲಿ ಆದಂತಹ ಪಂದ್ಯಾಟದಲ್ಲಿ ಕೂಡ ಬಹುಮಾನವನ್ನ ಪಡೆದಂತ ತಂಡದ ವಿರುದ್ಧ ಸಾಯಿ ಫ್ರೆಂಡ್ಸ್ ಮುಗಿದು ಬಂದರು. ಬನ್ನಿ ಬೇಗ. ದಿವಂಗತ ಕೇಶವ ಭಟ್ಮೂಲ್ಯ ಇವರ ಸ್ಥಾಪನೆಯೊಂದಿಗೆ ಈ ಒಂದು ಸಂಸ್ಥೆ ಇಡೀ ರಾಜ್ಯಾದ್ಯಂತ ವಿಶ್ವಾದ್ಯಂತ ಮೂಲ್ಯ ಹೆಸರಿನಲ್ಲಿ ಮಿಂಚುತ್ತಾ ಇದೆ. ಒಂದೇ ಕಾರಣ, ಸಮಾಜದಿಂದ ಸಮಾಜಕ್ಕೋಸ್ಕರ ಅನ್ನುವಂತಹ ಧ್ಯೇಯದೊಂದಿಗೆ ಎಲ್ಲ ಗ್ರಾಹಕರನ್ನು ಒಟ್ಟಿಗೆ ಸೇರಿಸೋದು. ಆ ರೀತಿಯ ಪ್ರಯತ್ನಕ್ಕೆ ಇವತ್ತು ಹುಲಿಯ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಕ್ರೀಡೆಯೊಂದಿಗೆ ಎಲ್ಲರನ್ನ ಬೆರೆಸುವಂತಹ ಒಂದು ಸಂಸ್ಥೆ ಇದ್ರೆ ಅದು ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಈ ಸಂಸ್ಥೆಯ
ದೀಪಕ್ ಹೇಳಿದ್ದೀರಿ. ಒಬ್ಜೆಕ್ಷನ್ ಹಾಕುವಂತ ಅಧಿಕಾರ ಎಲ್ರಿಗೂ ಇದೆ. ಅದನ್ನು ಕ್ಲಿಯರ್ ಮಾಡುವಂತ ಜವಾಬ್ದಾರಿ ಉಳಿಯದ ರಮೇಶ್ಗಿದೆ. ಹಲೋ ಅದೇ ಇಲ್ಲಿ ಅವಕಾಶ ಬರ್ತಾ ಮುಳಿಯ ಜ್ಯುವೆಲ್ಸ್ ಗೋಲ್ಡನ್ ಡೈಮಂಡ್ ಎಂಕ್ಲ ಎಂಟ್ರೆನ್ಸ್ ಫೀಸ್ ತರ್ತದಂದ್ರೆ ಈ ಮ್ಯಾಚ್ ಬಂದೊಂದಿಲ್ಲ ಎಂಕ್ಲೇನಿಗೆ ಸಹಕಾರ ಕೊರ ನೆಕ್ಸ್ಟ್ ಮಿಂಚ ಜಿಲ್ಲಾ ಮಟ್ಟದ మన ಬೇರೆ ರೆಡಿ ಉಳ್ಳ ಕರೆಕ್ಟ್ ಇದೆ ಡೈಮಂಡ್ ಒಂಜಿ ವಾರ ನಿಂತು ಕೊಡೋದೊಂದುన్నాయి ಎಂಕ್ಲೆ ಏತು ಶಿಸ್ತುಬದ್ಧವಾದ ಗೊಬ್ಬಿಯರ್ನ ನೆಕ್ಸ್ಟ್ ಎಂಕ್ಲೆ ಪುದರ್ ಗ್ಯಾರಂಟಿ ಉಳ್ಳ ಅದೇ ಎಂಕ್ಲೆ ಗೋಲ್ಡ್ ಕೋರ್ಪಣೆ 916 ಕರೆಕ್ಟ್ ಅವೇ ನಿಂಗೆ 916 ಗೋಲ್ಡ್ ಎಂಕ್ಲೆ ಕೊರೋಡಂತ ಕರೆಕ್ಟ್ ಅದೇ ಅದಕ್ಕೋಸ್ಕರ ಬಂದೊಂದಿಲ್ಲ ಯಾವ ಧೈರ್ಯ ಕೊಡ್ಬೇಕು ಆದ್ರೆ ಚಕ್ಕೆ ನೀವು ಪ್ರೂಫ್ ಹೋದ್ರೆ ಸಾಕ್ಷಿ ಅದು ಸೀದಾ ಬಲ್ಲೆ ಕಾಲ ಒಂದು ಪೂಜೆ ಇಟ್ಟು ಆಡ ಒಂದು ವಿಷಯ ಅದೇ ಬೇರೆ ಎಲ್ಲ ಗ್ರಾಮ ಬಿಡ್ದು ಫಾರ್ವರ್ಡ್ಸ್ ಮಾತಾಡಿ ಮುಂದೆ ಮಾಡೋದಿಲ್ಲ ಅದನ್ನೇ ಓಕೆ ಈ ಅನುಭವ ಕೂಡ ಬೇರೆ ರೀತಿಯಲ್ಲಿ ಬಂದ್ರೆ ಕೊಂಚ ಕಂಡೀಷನ್ ಅಪ್ಲೈ ಮಾಡ್ತಾರೆ. ಎಸ್ ಈಗ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಎಸ್ ಬಲ್ಬತ್ತಿಗ ಬಲ್ಬತ್ತಲೆ ಅದು ಏನೇ ಹೊಡ್ತಿ ಜಾಕೆಟ್ ಲಾಕ್ ಎಸ್ ಬಲ್ಲಿಗೆ ಎಸ್ ಧನ್ಯವಾದಗಳು. ಎಸ್ ಬಲ್ಲಿ ದೊಡ್ಡ ಚಪ್ಪಾಳಿಯೊಂದಿಗೆ ವಸಂತ ಟೀಮ್ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಬಲ್ಬತ್ತಿಗ ಆಡೇ ಬಂತೆ ಸ್ಟಾರ್ಟಿಂಗ್ ಓ ವ್ಯತ್ಯಾಸ ಇತ್ತೆ ಪುರ ಕನ್ನಡ ಯೋಜನೆ ಉಂಟು. ಓ ಉಂಟು ಪ್ಲೀಸ್ ಏನಾಗಿದೆ ಈಗ ಗಣೇಶಣ್ಣ ಫೋಟೋ ಆಯ್ತಾ? ಧನ್ಯವಾದಗಳು. ಎಸ್ ಈಗ ಬೇಗ ಬೇಗ ಅವಳು ಮುಂದಿನ ಪಂದ್ಯಾಟಕ್ಕಾಗಿ ಎಸ್ ಈಗ ಬ್ರಹ್ಮಲಿಂಗೇಶ್ವರ ನೆಕ್ಸ್ಟ್ ಮ್ಯಾಚ್ ಅನಿಲ್ ಮಣಿಕಂಠ ಬೆಳೂರು ಬಿ ವಿರುದ್ಧವಾಗಿ ಫ್ರೆಂಡ್ಸ್ ನಲ್ಲಿ ಪಾರಿ ಕುಲ್ಲರ ಟೀಮ್ ರಮೇಶಣ್ಣ ಕ್ರಾಸ್ ಚೆಕ್. ಈ ಭಾಗದಲ್ಲಿ ಅನಿಲ್ ಚಂದ್ರ ಸಿದ್ರ ಭಾಗದಲ್ಲಿ ಸುಧೀರ ಹೊಗರಿಯಲ್ಲಿ ಮಾಸುಕಿ ಫ್ರೆಂಡ್ಸ್ ಮಗುರು ಬಂದರು. ಮಲ್ಲಿಕಾದೆಯಲ್ಲಿದೆ ಹೋತು ಸುತ್ತಿನ ಮುನ್ನಡೆಯಲ್ಲಿ ಮಾಸುಕಿ ಫ್ರೆಂಡ್ಸ್ ಮಗುರು ಬಂದರು. ಅಭಿನಂದನೆಗಳು. ಧನ್ಯವಾದಗಳು ಚಂದ್ರ. ಅಂಕಣದ ಬದಲಾವಣೆಯಾಗಿದೆ. ನಿಮಗೆ ನೇರವಾಗಿ ಗೋಲ್ಡ್ ಅಂಕಣ, ಸುಧೀರನಿಗೆ ಡೈಮಂಡ್ ಅಂಕಣ. ರಮೇಶನ 2 ತಂಡಗಳು ಬಂದಿದೆ. ಕ್ರಾಸ್ ಚೆಕ್ ಮಾಡಿ ಅಲ್ಲಿ Yes, sir. Yes, ಈಗ ಪ್ರಾರಂಭ ಆಗ್ತಾ ಇದೆ ದ್ವಿತೀಯ
ಮೊದಲನೇ ಸುತ್ತು ರೆಡಿ. ಯಶ್ ಈಗ ಪ್ರಾರಂಭದ ಒಂದನೆಯಲ್ಲಿ ಧನ್ಯವಾದಗಳು. ಯಶ್ ಮಲ್ಲಿಪಾದ ವಿರುದ್ಧವಾಗಿ ಮಣಿಕಂಠ. ಎಲ್ಲರನ್ನ ಸೇರಿಸಿಕೊಂಡು ಈ ಸಂದರ್ಭದಲ್ಲಿ ಫ್ರೆಂಡ್ಸ್ ಮತ್ಯಾರ್ ತಂಡವನ್ನು ಅತಿ ಗೌರವದಿಂದ ಈ ಮುಖೇರಿ ಲೈಟ್ ಟೆಲಿಕಾಸ್ಟ್ ಮುಖೇರಿ ಮಾಡಿ ಅಭಿನಂದಿಸ್ತಾ ಇದ್ದಾವೆ. ಒಂದು 7 ಜನ ಅಂತಲೇ 7 ಜನ ಅಂತಲೇ 7 ಮಾತ್ರ. ಎಸ್ ಓಹೋ ಬೇಡ ಆಜಾ ಸೇರ್ಸಬಿಡೋ ಅವಕಾಶಗಳಿರಲಿ ಕೂಡ ಉಳಿಯದಾಗಲಿ ಸೇರ್ಸೋಗಿ ಅಗಲಿಗೆ ಗ್ರಾಮ ಸೀಮಿತವು. ಎಸ್ ಫುಲ್ ಗ್ರಿಪ್ ವಿಭಾಗದಲ್ಲಿ ರಾಜ್ಯಕ್ಕನ್ನದ ಶ್ರೇಷ್ಠ ತಂಡ ಮಣಿಕಂಠ ಉಜಿರೆ ಮಣಿಕಂಠ ಬೆಳ. Yes, sir. Yes, ready? Balu Batika. Underlight Archie. 8. Yes, sir. ಬೇಗ ಇದ್ರೆ ಲೋಹಿತನಿಗೆ ಸೊಟ್ಟಂಗೆ ಮಾಡ್ತಾರ ಒಂಜಿ ಒಂಚೂರು ವೇಟ್ ಮಾಡ್ತಾರೆ. ಈ ಪಂದ್ಯಾಟ ಆದ ತಕ್ಷಣ ಮಹಿಳಾ ವಿಭಾಗದ ಬಹುಮಾನವನ್ನು ಕೊಡಲಿಕ್ಕಿದೆ. ಜಸ್ಟ್ ಒಂದು ಪಂದ್ಯಾಟ ಮುಗಿದ ತಕ್ಷಣ ಓಹೋ ಕ್ಯಾಮರಾ ಮಾತ್ರ ಒಂದು ಸುತ್ತಿನ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಮಲ್ಲಿಪಾದ. ಎಸ್ ಬಲ್ಬತ್ತು ಸರಿ. ಚೂರು ಗುರ್ಲಿಂಜಿ ರಮೇಶ್ ಅವರೇ ಮುಂದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮ. ತೃಪ್ತಿ ಫ್ರೆಂಡ್ಸ್ ಮುಗಿಲು ಬಂದಾರು ಹೊರದುರ್ಗ ಬರೆಗಾಯ. ಎಸ್ ಮ್ಯೂಸಿಕ್ ಪ್ರಕಟ ಮಾಡ್ತಾರೆ. ಪ್ರಾರಂಭವಾಗಿದೆ ಪ್ರಥಮ ಸುತ್ತಿನ ಮುನ್ನಡೆಯಲ್ಲಿ. ದ್ವಿತೀಯ ಸುತ್ತಿನಲ್ಲಿ ಕೂಡ ಅಭಿನಂದನೆಗಳು. ಮಲ್ಲಿಪಾಡಿ ಧನ್ಯವಾದಗಳು. ಎಸ್ ಓವರ್ ಟು ಸ್ಟೇಜ್ ದೀಪಕ್. ಎಸ್ ನಮ್ಮ ಈಗ ಪ್ರಾರಂಭ ಆಗಿದೆ. ಪ್ರಾರಂಭಿಸಿದ್ರೆ ಟ್ರೈ ಮಾಡು ಮಣಿಕಂಠ ಬೆಳಲ್. ಎಸ್ ಧನ್ಯವಾದಗಳು. ಅಂಕಣದ ಮೊದಲ ಓವರ್ ಆಗ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ
ಲೆವೆಲ್ ಮಾದರಿಯ ಅತಿ ಅದ್ಭುತ ತಂಡಗಳಿಗೆ ಅದು ಒಂದು. ವಿರುದ್ಧ ಸಂತೋಷ್ ಅವರ ಕನಸು ಇನ್ನು ಮುಂದೆ ಲೆವೆಲ್ ಅಲ್ಲಿಯೇ ಜಾಸ್ತಿ. ಈಗ ಪ್ರಾರಂಭ ಆಗಿದೆ ದ್ವಿತೀಯ ಸುತ್ತರಲ್ಲಿ ಜಗ್ಗ ಧನ್ಯವಾದಗಳು. ರಾಮಲಿಂಗೇಶ್ವರ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. Yes, sir. Bunny. Oh. Baranda, Ramalingeshwara. Mana? Parodi. Itu batle bega. Down. 2, 4, 6, 7. Down. Sudhir bega batte. Yes. ಈಗ ಪ್ರಾರಂಭ ಆಗಿದೆ. ಆರಂಭಿಕದ ಸುದ್ದಿನಲ್ಲಿ ಬೆಳ ಈಗಲೇ ಬಂದಿನ್ನೊಂದು ಬಂದೊಂದು ಬೈತಿನ ಒಂದು ಸುದ್ದಿನ ಮುನ್ನಡೆಯಲ್ಲಿ ಬ್ರಹ್ಮಲಿಂಗೇಶ್ವರ Yes, ಈಗ ಬ್ರಹ್ಮಲಿಂಗೇಶ್ವರ ಒಂದು ರೀತಿ ಆಟ ನೋಡಿದಕ್ಕೆ ಓಡ ಅಂತಿದೆ. ಕೇರಳ ಶೈಲಿಯಲ್ಲಿ ಅದ್ಭುತವಾಗಿ ಸುಧೀರ ಕಲ್ಪದು ಆ ರೀತಿಯ ಟೆಕ್ನಿಕ್ ಅದು ಬ್ರಹ್ಮಲಿಂಗೇಶ್ವರ ಅಂಕವನ್ನು ಸಂಪಾದಿಸಿಕೊಳ್ತಾ ಇದೆ. ಲೆವೆಲ್ ಮಾದರಿಯ ಪಂದ್ಯಾಟ ವೀಕ್ಷಣೆಗೆ ಬಹಳ ಖುಷಿ. ಯಾಕೊತ್ತ 3 ವಿಧದಲ್ಲಿ ಅಂಕವನ್ನು ಹಿಡಿಯಬಹುದು. ಒಂದು ಸೊಂಟಕ್ಕೆ ಬಟ್ಟಿಯನ್ನ ಸುತ್ತಿ ಅದಕ್ಕೊಂದು ಕೊಟ್ಟು ಅಲ್ಲಿಂದ ಭುಜಕ್ಕೆ ಕೀಳಿಯುವಂಥದ್ದು ಒಂದು. ಇನ್ನೊಂದು ಕುಳಿತುಕೊಂಡು ಅಲ್ಲಿಂದ ನಿಲ್ಲುವಾಗ ರಿಟರ್ನ್ ಕೇಳಿಯುವಂಥದ್ದು ಸೆಕೆಂಡ್. ಇನ್ನೊಂದು ಓಡ, ಅವರ ಭಾಷೆಯಲ್ಲಿಯೂ ಓಡ ಅಂತೀವಿ. ಆ ರೀತಿಯ ಪ್ರದರ್ಶನವನ್ನು ಇವತ್ತು ಬ್ರಹ್ಮಲಿಂಗೇಶ್ವರ ಬರೋಣಿ ಸಾಧಿಸ್ತಾ ಇದೆ. ಎಸ್ ಮುಂದಿನ ಪಂದ್ಯಾಟಕ್ಕಾಗಿ ಇನ್ನೊಂದು ಅಂಕದೊಂದಿಗೆ ಮಣಿಕಂಠ ಬೆಲಾಲುಗೆ 2 ಅಂಕವನ್ನು ಸಂಪಾದನೆ ಮಾಡಿ ಆಯ್ತು. ಅಲ್ಲಿಂದ ಅಲ್ಲಿಗೆ
ಮುಂದಿನ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಮಲ್ಲಿಪಾಡಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ಮರೋಡಿ ಬಿ ಬಲೆ ಬಲೆ ಇಂಥವೊಂದು ಟಫ್ ಮ್ಯಾಚ್ ಉಂಟು ಮಲ್ಲಿಪಾಡಿ ವಿರುದ್ಧವಾಗಿ ಮರೋಡಿ ಮಧ್ಯೆ ಮೊಳಿಯ ಗೋಲ್ಡ್ ಅಂಡ್ ಡೈಮಂಡ್ ತಂಡ ರೆಡಿ ಇರಬೇಕು ನಿಮ್ಮ ಬೂಸ್ಟ್ ನೊಂದಿಗೆ ನೆಕ್ಸ್ಟ್ ಮ್ಯಾಚ್ ಆನಂದಿಗಿಲ್ಲ ಅವಳು ಲಾಸ್ಟ್ ದ ಸೇವ್ Yes, sir. ಈಗ ಪ್ರಾರಂಭವಾಗಿದೆ ಹೈ ವೋಲ್ಟೇಜ್ ಮ್ಯಾಚ್ ಅಪ್ಪು ಹೋರಾಡಿಯಲ್ಲಿ ಬ್ರಹ್ಮಲಿಂಗೇಶ್ವರ ಬ್ರಹ್ಮಲಿಂಗೇಶ್ವರ ಹಾಗೆ ಮಲ್ಲಿಪಾಡಿ ತಂಡಕ್ಕೆ ಕೊಡಬೇಕು ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಮಹಿಳೆಯರ ಮತ್ತು ಪುರುಷರ ವಿಭಾಗದ ಗೆರೆಗಾಟ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. Yes, ಈಗ ಬಲ್ಲು ಬತ್ತುಗ
ಈ ಪಂದ್ಯಾಟದ ದಕ್ಷಿಣ ಲೀಗ್ ಮಾದರಿಯಲ್ಲಿ 2 ಪಂದ್ಯಾಟಗಳು ಮಾತ್ರ ಬಾಕಿ ಇರುವಂತದ್ದು. ಎಸ್ ಪಲ್ಲಿಪಾಡಿ ವಿರುದ್ಧವಾಗಿ ಬ್ರಹ್ಮಲಿಂಗೇಶ್ವರ ಮರೋಡ್. ಈಗ ಪ್ರಾರಂಭವಾಗಿದೆ. ಧನ್ಯವಾದಗಳು ಸುಜಯಂತಿ. ಈ ಮುಖೇನ ಬ್ರಹ್ಮಲಿಂಗೇಶ್ವರ ತಂಡ ಅಂಕವನ್ನು ಸಂಪಾದಿಸಿಕೊಂಡಿದೆ. ಬ್ರಹ್ಮಲಿಂಗೇಶ್ವರ ಮರೋಡಿ ಸುದೀಪ್ ಈಗಿನ ಕೊನೆಯ ಮ್ಯಾಚ್. ಬನ್ನಿ ಬ್ರಹ್ಮಲಿಂಗೇಶ್ವರ ಮರೋಡಿ ಬನ್ನಿ. ಪದ್ಮಂಜ ಬೆಳ್ತಂಗಡಿ ತಾಲೂಕಿನ ತಂಡ. ವೀರಕಲ್ಕುಡ ಪದ್ಮಂಜ ಮುಂದಿನ ಪಂದ್ಯಾಟಕ್ಕಾಗಿ ಒಳಿಯದ ವಿರುದ್ಧ ಬೆಳಾಳ್ ಕೊಲೆ ಪದ್ಮಂಜದ ವೀರಕಲ್ಕುಡ ಪದ್ಮಂಜದ ವಿರುದ್ಧ ಬ್ರಹ್ಮಲಿಂಗೇಶ್ವರ ಮರೋಡಿ. ಡೈಮಂಡ್ ಅಂಕಣದಲ್ಲಿ ಮರೋಡಿ, ಗೋಲ್ಡ್ ಅಂಕಣದಲ್ಲಿ ಪದ್ಮಂಜ. ಈಗ ಆಟವನ್ನು ಮುಂದುವರಿಸ್ತಾ ಇದ್ದಾವೆ. ಈಗ ಬ್ರಹ್ಮಲಿಂಗೇಶ್ವರ ಸುದೀರಂಗ ಒಂಜಿ ಕೋಚ್ ಏರ್ಲ ಭಾಗದಲ್ಲಿ ಕುಳ್ಳುಡು ಸರಿ ತೋಚಿ ಸ್ವಲ್ಪ ಒಂಜಿ ಕೋಚ್ ಮಾತ್ರ ಬರೀ ಕುಳ್ಳುಡು. ಎಸ್ ಅಣ್ಣ ಗಣೇಶನ್ ಕ್ಯಾಮರಾ ಇದೆಯಲ್ಲ ಬೇಡ ಹೇಳ್ತೇನೆ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಈಗ ವೇಸಿ ಕಮ ಬ್ರಹ್ಮಲಿಂಗೇಶ್ವರ ಮರೋಡಿಯ ವಿರುದ್ಧವಾಗಿ ಪದ್ಮಂಜ. ಎಸ್
ತಾಯಿನೊಂದಿಗೆ ಬಂದ್ಬಿಡ ಮೊದಲಿಂದ ಬಂದು ಹೋಗ್ತೀವಿ. ಓ ಹರ್ಷ ಏನೇ ಗೊತ್ತಾ ಹರೀಶಣ್ಣ ಹರೀಶಣ್ಣ ಒಂಜಿ ಮಾತಿನ ಏನ ಬಂಡ ಪವಿತ್ರ ಬಂಡ ಒಂಜಿ 4 ದಿನ ಪ್ರಾಕ್ಟೀಸ್ ಮಾತ್ರ ಒಂಜಿ ಕೈ ತೂತೋಲಿ ಸತ್ಯ ಇಲ್ಲಿಗ ಉಂಟು ಎಸ್ ಯಾರು ಒಂಜಿಗೆ ಉಂಟು ಇದು ಎಟ್ಟೆ ಉಂಟಿತ್ತೆ ಮಜಾ ಈ ಮ್ಯಾಚ್ ಮಜಾ ಮ್ಯಾಚ್ ಉಂಟು ಇದು ಭಾರಿ ಪೊಲೀಸ್ ಮ್ಯಾಚ್ ಐದು ಆಜಿ 2-4 ಆಳು ಎಗರಿ ಏಳಿಟ್ಟಿದೆ ಹುಲಿಯ ತರ ಅಲ್ಲಿಟ್ಟಿದೆ ಎಸ್ ಭವಿತ್ರಿ ಬೊಮ್ಮರದ್ದು ಮಂತ್ರಿಗೆ ಸಾರ್ಥಕ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಅಂಚ ಮಾಡಿದ್ರೆ ನಮ್ಮದಲ್ಲ ಕಡಿಮೆ ಸರಿ ಎಸ್ ನಮ್ಮನ ಹುಲಿಯ ಗೋಲ್ಡನ್ ಡೈಮಂಡಿನ ಸಿಬ್ಬಂದಿ ಪವಿತ್ರ ಒಬ್ಬ ನಿಮ್ಮ ಉದ್ಯೋಗಿ ಅವರು ಆದರೆ ಹಗ್ಗ ಜಗ್ಗಾಡದ ಬೊಮ್ಮಾರ್ ರಾಷ್ಟ್ರಾಭಿಮಾನವನ್ನ ಹೊಂದಿರತಕ್ಕಂಥ ಸಂಸ್ಥೆ ಒಂದು ಸಂಘ ಇದೆ. ಅದರ ಸದಸ್ಯವನ್ನು ಪ್ರತಿ ವರ್ಷ ಕೂಡ ಬೊಮ್ಮಾರ್ ಸುಳ್ಯ ತಾಲೂಕು ಬೊಮ್ಮಾರ್ನಲ್ಲಿ ಪಂದ್ಯಾಟವನ್ನು ಮಾಡಬಹುದು ಇವರೇ. ಸೊ ದೊಡ್ಡ ಚಪ್ಪಾಲಿಯೊಂದಿಗೆ ನಾವೆಲ್ಲರೂ ಕೂಡ ಅವರನ್ನು ಅಭಿನಂದಿಸಬೇಕು. ಇವತ್ತು ಸೀದಾ ಅವರು ಸೋಮಾರಪೇಟೆಗೆ ತೆರಳಿಕ್ಕಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಾಸುಕಿ ಫ್ರೆಂಡ್ಸ್ ಬಂದರೆ ದಯವಿಟ್ಟು ಬಂದು ಎಲ್ಲ ತನ್ನ ಉಳಿದ 4 ತಂಡಗಳಿಗೆ ಸ್ಮರಣಿಕೆಯನ್ನು ಕೊಡಲಿಕ್ಕೆ ಬನ್ನಿ. ಹುಲಿಯ ಗೋಲ್ಡನ್ ಡೈಮಂಡ್ಸ್ ತಂಡ ದಯವಿಟ್ಟು ಬರಬೇಕು. ತಮಗೆ ಸ್ಮರಣಿಕೆಯನ್ನು ಕೊಡಲಿಕ್ಕಿದ್ದಾವೆ. ದೊಡ್ಡ ಚಪ್ಪಾಳೆಯೊಂದಿಗೆ ಇಡೀ ತಂಡ ಅಂಕಣವನ್ನು ಪ್ರವೇಶ ಮಾಡಬೇಕು. ಪ್ಲೀಸ್ ಆನ್ ಗ್ರೌಂಡ್.
ತಂಡ ಹರಿಶಣ್ಣ ತಗೊಳ್ಳಿ ದಯವಿಟ್ಟು. ಬಿ ಮಣಿಕಂಠ ಬಿ ದಯವಿಟ್ಟು ವೇದಿಕೆಗೆ ತೆರಳಬೇಕು. ಅಣ್ಣ ರೆಡಿಯರ್ ಕಡಪುಡ್ಲೆ ಮಣಿಕಂಠ ಬಿ ತಾವುಗಳು ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು. ಅಣ್ಣ ಸುಧೀರಣ್ಣ ಬ್ರಹ್ಮಲಿಂಗೇಶ್ವರ ಒಂದು ತಂಡ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು. ಹಾಗೆ ವಾಸುಕಿ ಫ್ರೆಂಡ್ಸ್ ಮಗಳು ಬಂದಾರು ದಯವಿಟ್ಟು ತಾವುಗಳು ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು. ವೇದಿಕೆಯಲ್ಲಿ ಬಂದು ನಮ್ಮ ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಗಳಿಂದ 4 ತಂಡಗಳಿಗೂ ಕೂಡ ಸ್ಮರಣಿಕೆಯನ್ನ ಕೊಡ್ಲಿಕ್ಕಿದ್ದೇವೆ. ರೋಹಿತ್ ಟೀಮ್ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ರಮೇಶ್ ಒಂದ್ಸಗಿ ಬಂಧುಗಳ ಎಲ್ಲ ಮುಳಿಯದ 1 ಸೆಕೆಂಡು ನಮ್ಮ ರಮೇಶ್ ಅಂತ ನಿಮ್ಮೆಲ್ಲ ಚಪ್ಪಾಳೆಗೊರಲೆ ಮಾಡ್ತಾರೆ. ಅದ್ಭುತವಾಗಿ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಮ್ಯಾನೇಜರ್ ಅವರ ಮಾರ್ಗದರ್ಶನದಲ್ಲಿ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್. ದಯವಿಟ್ಟು ಬೆಳಾಲ್ ತಂಡ ವೇದಿಕೆಗೆ ಬರಬೇಕು. ಬ್ರಹ್ಮಲಿಂಗೇಶ್ವರ ಬನ್ನಿ ಬೇಗ ಬೇಗ. ಹಾಗೆ ವಾಸುಕಿ ಫ್ರೆಂಡ್ಸ್ ಬಂದ ತಾವುಗಳು ವೇದಿಕೆಗೆ ಬರಬೇಕು. ಹಾಗೆ ಶ್ರೀನಾಥ್ ದಿನೇಶ್ ನೆಲ್ಲಿಯಾಡಿ ತಾವುಗಳು ವೇದಿಕೆಗೆ ಬರಬೇಕು. ದಿನೇಶ್ ನೆಲ್ಲಿಯಾಡಿ ದಿನೇಶ್ ನೆಲ್ಲಿಯಾಡಿ ಇವತ್ತಿನ ತೀರ್ಪುಗಾರರ ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆ ಇತ್ತು ಗೌರವದಲ್ಲಿ ಬಂದ ಸರ್. ಎಸ್ ಹುಲಿಯ ಟೀಮ್ ಆಯ್ತಾ? ಬನ್ನಿ ಬೇಗ ಬನ್ನಿ. ಹುಲಿಯದವರು ಒಂದು ಆಸೆ ಇರ್ತೇನೆ ಅಕ್ಕನಗಳಿಗೆ ಒಂದು ಟೀಮ್ ಮಾಡುವುದು ಯೋಚನೆ ಮಾಡ್ತಿದ್ದೇನೆ. ಹುಲಿಯ ಮಹಿಳಾ ತಂಡ ಹುಲಿಯದ ತಂಡ ವೇದಿಕೆಯಲ್ಲಿದೆ. ವಯಸ್ಸರಾಗಿ ನಮ್ಮ ದಿನೇಶ್ ತೀರ್ಪುಗಾರರಿಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಲ್ಲೇ. ಇನ್ನೊಮ್ಮೆ ವೈಷ್ಣವಿ ಕ್ಯಾಂಡಿಡೇಟ್ಸ್ ಗುರುವಾರಿಕೆ ನಿಮ್ಮನ್ನು ವೈಯಕ್ತಿಕವಾಗಿ ಮತ್ತು ಎಲ್ಲ ಅಕ್ಕನ ದೊಡ್ಡ ಚಪ್ಪಲಿ ಕೊಟ್ಟವರನ್ನು ಅಭಿನಂದಿಸಬೇಕು. ದ ಬೆಸ್ಟ್ ಸರ್ವಿಸ್ ಗುರುವಾರಿಕೆ ಸ್ಪೆಷಲಿ ಥ್ಯಾಂಕ್ಸ್ ಯು. ಹಾಗೆ ನಿಮ್ಮ ಸಿಬ್ಬಂದಿ ವರ್ಗದವರನ್ನ ಇನ್ನೊಮ್ಮೆ ಅಭಿನಂದಿಸಿದೆ. ಈಗ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಣಿಕಂಠ ಬೆಳಾಲ್ ವಿರುದ್ಧವಾಗಿ ಫ್ರೆಂಡ್ಸ್ ಮಲ್ಲಿಪಾಡಿ ದಾಮೇಶಿ ಪ್ಲೀಸ್ ಫಸ್ಟ್ ಸೆಮಿಫೈನಲ್ ಮ್ಯಾಚ್ ಇದೆ. ಮಲ್ಲಿಪಾಡಿ ವಿರುದ್ಧವಾಗಿ ಬೆಳ ಸಂತೋಷ್ ಅವರೇ, ಇದು ಸೆಮಿಫೈನಲ್ ಪಂದ್ಯಾಟ. ಒಂದು ಕೋಚು ಸುಜಯ್ ಒಂಜಿ ಕೋಚ್ ಏರ್ಲವಿ ಮುಜಿಪೋಡಾರ ಏರಿದ್ದು ಪ್ಲೀಸ್ ಸೆಮಿಫೈನಲ್ ಮ್ಯಾಚ್ ಪ್ಲೀಸ್. ಉಳ್ಳೊಳ್ಳಿ ಅಲ್ಲಿ ಸೈಡ್ ಇಡಬಹುದು. ಅಕ್ಕೆರೆಂಚಿ ಬುಕ್ಕ ಮೀನ್ ಲೆಕ್ಕ ఒక పరపేర్లు ఇచ్చి ఉలోదు కూడా అల్లే ಹಾಗೆ ಮಲ್ಲಿಪಾಡಿ ಬೇಕಾದ್ರೆ ಆ ಸೈಡ್ ಅಲ್ಲಿ ಕೂತ್ಕೊಳ್ಬಹುದು, ಅಬ್ಜೆಕ್ಷನ್ ಇಲ್ಲ. ಎಸ್ ಇವತ್ತು ಬಿಡೋನ್ ಎಸ್ ರೆಡಿಯೋ ಮುಂದಕ್ಕೆ 11 ಬ್ರಹ್ಮಲಿಂಗೇಶ್ವರ
ಶುಭ. ಎರಡು ಮ್ಯಾಚ್ಗಳಲ್ಲಿ ಲೆವೆಲ್ ಮಾದರಿ ಅಂಕಣದಲ್ಲಿ ಒಂದು ನೂಲು ವ್ಯತ್ಯಾಸ ರಿಸಲ್ಟ್ ಬರುವುದಿಲ್ಲ. ಆದ್ರೆ ಇವತ್ತು ಗ್ರೇಡ್ ಮಾದರಿಯ ರೀತಿಯ ಅಂಕಣವನ್ನು ಮಾಡಿದ್ದಾರೆ. ಒನ್ ಸೈಡ್ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ ಮತ್ತೆ ಚೇಂಜಸ್ ಆಗುತ್ತೆ. ಒಂಜಿ 2 mm ವ್ಯತ್ಯಾಸ ಇದ್ದಲ್ಲ, ಗ್ರೌಂಡ್ ವ್ಯತ್ಯಾಸ ಆಗುತ್ತೆ. ಗ್ರೇಡ್ ಮ್ಯಾಚ್ ಬಟ್ಟಿಲ್ಲ ಇದಾಯಿನವೇ ಪುಣ್ಯ. Yes, sir. Yes, sir. ಬೆಳ್ತಂಗಡಿಯ ಪ್ರಖ್ಯಾತವಾದ ಸೌತ್ ಈಸ್ಟ್ ಪಪ್ಪು ಸೌಂಡ್ ಈಗ ಪ್ರಾರಂಭವಾಗಿದೆ. ಧನ್ಯವಾದಗಳು. 3 ಮತ್ತು 4ನೇ ಸ್ಥಾನಕ್ಕಾಗಿ ಸ್ಪರ್ಧೆ ಇದೆ, ಗಮನಿಸಿ. 3 ಮತ್ತು 4ನೇ ಸ್ಥಾನಕ್ಕಾಗಿ ಸ್ಪರ್ಧೆ ಇದೆ. ಟಾಸ್ ಮುಖಾಂತರ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ. ಈ ಮುಖೇನ ಹೊಲಿಯ ಗೋಲ್ಡ್ ಅಂಡ್ ಡೈಮಂಡ್ ಫೈನಲ್ ಹಂತಕ್ಕೆ ತೇರ್ಗಡೆ ಆಗ್ತಾ ಇದೆ. ಫುಲ್ ಗ್ರಿಪ್ ಮಾದರಿಯ ಪಂದ್ಯಾಟಕ್ಕೆ ವಿರಾಮವನ್ನು ಘೋಷಿಸಿ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಯಾಗಿದೆ. ಮಣಿಕಂಠ ಬೆಲಾಲ್ ಈ ಕಡೆ ಮತ್ತೆ 3 ಮತ್ತು 4ಕ್ಕೆ ಸ್ಪರ್ಧೆ ಇದೆ. ಎಸ್ Yes, sir. ಪದ್ಮುಂಜದ ವಿರುದ್ಧ ಬ್ರಹ್ಮಲಿಂಗೇಶ್ವರ. ಹೊಲಿಯ ಗೋಲ್ಡ್ ಅಂಕಣಕ್ಕೆ ಪದ್ಮುಂಜ ತೆರಳಬೇಕು.
ಎಸ್ ಲೆವೆಲ್ ಮಾದರಿಯಿಂದ ಗೊಬ್ಬರ ನಿಜವಾದ ದೂಡ ಒಂಜಿ ದೂಡಲು ಇದ್ದಾರೆ ಇಡೀ ಒಂಜಿ ತಂಡ ಮಣ್ಣಗೆ ಹೊರವರೆ ಸೇರುಂಟು ಪ್ಲೇಯರ್ಸ್ ನಮ್ಮ ತಾಲೂಕು ಮಟ್ಟದ ಪಂದ್ಯಾಟ ಮಟ್ಟದ ಒಂದೇ ಉದ್ದೇಶ ಬೆಳ್ತಂಗಡಿ ತಾಲೂಕುದ 81 ಗ್ರಾಮದ ಒಟ್ಟಿಗೆ ಸೇರ್ಕೊಂಡ್ಬರಚಿನ ಪ್ರಯತ್ನ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮುಖಾಂತರ ಆದ್ರೆ Yes, sir. ಹಗ್ಗ ಜಗ್ಗರದ ಆಟಗಾರರಿಗೆ ಈ ರೀತಿಯ ಅವಕಾಶ ಸಿಗೋದು ಅಪರೂಪ. ವ್ಯವಸ್ಥೆಯನ್ನು ಮಾಡಿದವರು ಒಳಿಯ ಪದ್ಮುಂಜದ ಕ್ಯಾಪ್ಟನ್ ಬನ್ನಿ ಪದ್ಮುಂಜದ ಕ್ಯಾಪ್ಟನ್ ಬನ್ನಿ ಸುಧೀರ್ ನಮ್ಮಲ್ಲಿ Yes, sir. ಒಂದು ಸಮಬಲದಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾವೆ. ಎರಡು ತಂಡಗಳಿಗೆ ಸೂಚನೆ ಕೊಡ್ತಾ ಇದ್ದಾವೆ. ನಿಮ್ಮ ಒಬ್ಬರು ಕೋಚ್ ಮಾತ್ರ ಇರಬೇಕು, ದಯವಿಟ್ಟು ಗಮನಿಸಿ. ಒಳ್ಳೆ ಬರ್ಪುಣ ತಪ್ಪುದಂತ ಮುಖ ಮಾತ್ರ ಕುಟುಂಬದಲ್ಲಿ ಪೂರ ಬರ್ತಾರೆ. ಮುಲಿಯದಾಗಲೂ ಒರಿಯನ್ನು ಮಿಸ್ ಮಾಡ್ಕೊಂಡಾರ
अरे टीम मात्र ಗೆಲ್ತುದು ಅಂತ ಎಸ್ ದಯವಿಟ್ಟು ಭಾರವನ್ನು ಬೇಕಾದರೂ ದಯವಿಟ್ಟು ಸ್ವೀಕಾರ ಮಾಡಬೇಕು. ದ ಫಾರ್ಮುಲಾಸ್ ಗುಡ್ ಬೈ ವೈಷ್ಣವಿ ಕ್ಯಾಟ್ರಿಂಗ್ ಸಪ್ಲೈಡ್ ಬೈ ಒಲಿಯಾ ಗೋಲ್ ಅಂಡ್ ಡೈಮಂಡ್ಸ್. ಎಸ್ ಬಲ್ಬತ್ತಿಗ Yes, sir. Panduga. Veera Kalkuda. Sadharana ಸಾವಿರತ್ತ ನಾಲ್ಕು ಜಾಸ್ತಿ ದೈವನ ಆರಾಧನೆ ಮಾಡ್ತಾನೆ ಪುಣ್ಯದ ಕ್ಷೇತ್ರ ನಮ್ಮ ಐದು ವಿಶೇಷವಾದ ಕಲ್ಲುಟ್ಟಿ ಕಲ್ಕುಡ ಜಾವತ್ತಿನ ಆರಾಧನೆ ಮಲ್ಪುಣಂಚಿನ ಪುಣ್ಯದ ಮಣ್ಣು ನಮ್ಮ ಐದ ಪುನರ್ನಿಪುಣಂಚಿನ ವೀರ ಕಲ್ಕುಡ ಪದ್ಮಂಜಾರಿ ಮನ್ನತಿ ಗೌರವಿಸ್ತಾ ಇದ್ದಾರೆ. ಎಸ್ ಬಲವಂತಿನ ಬ್ರಹ್ಮಲಿಂಗೇಶ್ವರ ಬರೋಡಿ ಭಾರಿ ದೂರದ ಮಕ್ಕಳ ಒಂದು ತಂಡ ಅತಿ ಬೇಗನೆ ನಮ್ಮ ಸೇರು ನಂಚಿನ ತಂಡ ರಿಪೋರ್ಟ್ ಮಲ್ಪುಂಜಿನ ತಂಡ. ಎಸ್ जी Atja Dada ne Yes ಒಂದು ನಿಮಿಷ ನನ್ನ ರೂಲ್ಸ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ವೆರಿ ಸಾರಿ. 10 9 8 7 ರೆಡಿ ಅಲ್ಲಿ ಮಾಡಿಲ್ಲ ಪದ್ಮಯ್ಯ ಕ್ಯಾಪ್ಟನ್ ಎರಡು ತಂಡಗಳನ್ನು ಒಟ್ಟಿಗೆ ಸಂವಾದ ರೀತಿಯಲ್ಲಿ
ದಾಖಲಿಸಿಕೊಂಡಿವೆ. ಒಂದು ಪತ್ಮುಂಜ, ಇನ್ನೊಂದು ಮಲ್ಲಿಕಾಡಿ. ಗ್ರಿಪ್ ವಿಭಾಗದ ಟಾಪ್ ಟೀಮ್ ಇದು. ಇವತ್ತು ಗ್ರಾಮ ಸೀಮಿತ ಪಂದ್ಯಾಟ ಅಂದಾಗ ಮುಳಿಯಕ್ಕೆ ರಿಪೋರ್ಟ್ ಮಾಡಿ ನಮ್ಮನ್ನು ಸೇರಿಕೊಂಡ ತಂಡ ಇದು. ಪತ್ಮುಂಜದವರು ಕೂಡ ಅಷ್ಟೇ. ಫೈನಲ್ ಪಂದ್ಯಾಟಕ್ಕೆ ಬ್ರಹ್ಮಲಿಂಗೇಶ್ವರನ ದೂರಮೋರ್ಚಿ ವಿರುದ್ಧ ಸಂತೋಷ್. ಗ್ರಿಪ್ ಯಾವ ಲೆವೆಲ್ ಸ್ಟಾರ್ಟ್ ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ ಎಂದಿದ್ದಾರ ಫೈನಲ್ ಎಂಟ್ರಿ. ಎಸ್ ಪಲ್ಲವತಿವನ ವೈರಕಲ್ ಕೂಡ ಪತ್ಮುಂಜ. ಎಸ್ Yes, sir. ನಾಲ್ಕನೇ ಸ್ಥಾನವನ್ನು ಪಡ್ಕೊಳ್ತಾ ಇದ್ದ ವೀರ ಕಲ್ಕುಡ ಪತ್ಮುಂಜ. ತೃತೀಯ ಸ್ಥಾನವನ್ನು ಪಡ್ಕೊಳ್ತಾ ಇದ್ದ ನಾಪ್ತಿಯರಾಗಿರ್ತಕ್ಕಂತಹ ಫ್ರೆಂಡ್ಸ್ ಮಲ್ಲಿಕಾಡಿ. ಫೈನಲ್ ಪಂದ್ಯಾಟಕ್ಕಾಗಿ ಕ್ಷಣಗಳ ದಯವಿಟ್ಟು ಒಮ್ಮೆ ಒಲಿಯದ ಎಲ್ಲ ಮ್ಯಾನೇಜರ್ ಸಿಬ್ಬಂದಿ ವರ್ಗದ ವಾಕ್ಯವನ್ನು ಪ್ರವೇಶ ಮಾಡಬೇಕು. ದಯವಿಟ್ಟು ಒಬ್ಬ ಎಲ್ಲ ಮುಖ್ಯ ಮ್ಯಾನೇಜರ್ ಅಂಡ್ ಸಿಬ್ಬಂದಿ ವರ್ಗದವರು ದಯವಿಟ್ಟು ಬ್ಯಾಂಕ್ಗಳನ್ನು ಪ್ರವೇಶ ಮಾಡಬೇಕು. ಈ ಭಾಗದಲ್ಲಿ ಎಸ್ ಒಮ್ಮೆ ಲೈನ್ ಅಪ್ ಮಾಡಿ ಪ್ಲೀಸ್. ದಯವಿಟ್ಟು ಎಲ್ಲ ಪುಲಿಯ ಉದ್ಯೋಗಿಗಳು ಬನ್ನಿ, ದಯವಿಟ್ಟು ಬನ್ನಿ ಪ್ಲೀಸ್. ದಯವಿಟ್ಟು ಎಲ್ಲ ಸೇರ್ಪಡಿ ಬಂಧುಗಳೇ. 2025 ಪುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾಲೀಕತ್ವದ ಪ್ರಾಯೋಜಕತ್ವದ ಒಂದು ಪಂದ್ಯಾಟವನ್ನು ನಾವೆಲ್ಲರೂ ಸೇರಿ ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಸ್ಪಂದಿಸಿ ನಮ್ಮನ್ನು ಸೇರಿಕೊಂಡಂತಹ ಇತ್ತೀಚೆಗೆ ಹಕ್ಕ ಚಕ್ರವರ್ತಿ ನಮ್ಮ ಹೆಸರನ್ನು ಹೊಂದಿರತಕ್ಕಂತಹ
ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆ ಬೆಳ್ತಂಗಡಿಯ 81ನೇ ವರ್ಷವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದೆ. ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾಲಕ ಕೃಷ್ಣನಾರಾಯಣ ಹುಲಿಯ ದೊಡ್ಡ ಚಪ್ಪಾಳೆಯೊಂದಿಗೆ ಒಂದು ಸಂಸ್ಥೆ ಯಾವತ್ತೂ ಕೂಡ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಮಾತ್ರ ಬಾಂಧವ್ಯಗಳು ಸಂಬಂಧಗಳು ಉಳಿಯುತ್ತೆ. ಅದಕ್ಕೆ ಸಾಕ್ಷಿ ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ವಿಶೇಷವಾಗಿ ಇವತ್ತು ಬಂದಿರತಕ್ಕಂತಹ 8+3 11 ತಂಡಗಳಿಗೆ ಅತಿ ದೊಡ್ಡ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ಯಾರು ಅಂದ್ರೆ ಹುಲಿಯ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ, ಈ ಬ್ರಾಂಚ್ ಮ್ಯಾನೇಜರ್ ರೋಹಿತ್ ಸರ್ ಅಂಡ್ ಎಂಟೈರ್ ಟೀಮ್, ಎಸ್ಪೆಷಲಿ ರಮೇಶ್ ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರನ್ನ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಇಡೀ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಆಗಲಿಕ್ಕೆ ನಮ್ಮೊಟ್ಟಿಗೆ ನಿರಂತರವಾಗಿ ಸಹಕಾರವನ್ನು ಕೊಡುವಂತಹ ವೈಷ್ಣವಿ ಕ್ಯಾಟರಿಂಗ್ ಗುರುವಾರಿಗೆ ನಿಮ್ಮ ಆಡಳಿತ ವರ್ಗವನ್ನು ಅಭಿನಂದಿಸ್ತಾ ಇದ್ದೇವೆ. ಇಡೀ ಕಾರ್ಯಕ್ರಮವನ್ನು ಲೈವ್ ಟೆಲಿಕಾಸ್ಟ್ ಮಾಡುವ ಮುಖಾಂತರ ವಿಶ್ವಕ್ಕೆ ಪಸರಿಸಿದಂತಹ ಸುದ್ದಿ ಮಾಧ್ಯಮ ಬೆಳ್ತಂಗಡಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಆಡಳಿತ ವರ್ಗ ಅಭಿನಂದಿಸ್ತಾ ಇದ್ದೇವೆ. ಇಡೀ ಕಾರ್ಯಕ್ರಮವನ್ನು ವಿಡಿಯೋ ಚಿತ್ರೀಕರಣ ಮಾಡಿದಂತಹ ವಿಘ್ನೇಶ್ವರ ಸ್ಟುಡಿಯೋ ಬೆಳಗಾವಿ ಗಣೇಶ್ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಒಂದು ಕಾರ್ಯಕ್ರಮ ಅವರನ್ನು ರೆಫರೆನ್ಸ್ ಮಾಡು ರಾಜೇಶ್ ಕಡವ ಹಾಗೆ ದಿನೇಶ್ ಕಲ್ಯಾಣಿ ಅತಿ ಗೌರವದಿಂದ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಇಡೀ ಕಾರ್ಯಕ್ರಮ ಯಾವತ್ತೂ ಕೂಡ ಸಾಧಾರಣ ಮಾಸಿಕ ರಾತ್ರಿ ಮೂಜಿ ಮಾಡೋದು ಮಧ್ಯದಾಗ ಮೂಜಿಗಳನ್ನು ನಿರಂತರವಾಗಿ ಉಪಹಾರದ ವ್ಯವಸ್ಥೆಯನ್ನು ಮಾಡುವಂತಹ ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಹುಲಿಯ ಮತ್ತು ಈ ಸಮಾಜ ಒಟ್ಟಿಗೆ ಇರಬೇಕು. ಪ್ರತಿ ದಿವಸ ಬಂದಂತಹ ಎಲ್ಲ ಗ್ರಾಹಕರಿಗೆ ವ್ಯವಸ್ಥಿತವಾಗಿ ನಿಮ್ಮ ಶೋರೂಮಿನ ಮುಖಾಂತರ ಪರಿಚಯವಾಗ್ತಾ ಇದ್ರಿ. ಆ ಎಲ್ಲ ಗ್ರಾಹಕರಿಗೆ ದೊಡ್ಡ ಚಪ್ಪಾಳೆ ಕೊಟ್ಟು ನಾವು ಅಭಿನಂದಿಸಬೇಕು. ಗ್ರಾಹಕರಿದ್ರೆ ಸಂಸ್ಥೆಗಳಿದ್ರೆ ಉದ್ಯೋಗಿಗಳಿದ್ರೆ ಅವರ ಕುಟುಂಬ, ವಿಶೇಷವಾಗಿ ಮ್ಯಾನೇಜರ್ ಲೋಹಿತ್ ಸರ್ಗೆ ಇನ್ನೊಮ್ಮೆ ನಾನು ಅಭಿನಂದಿಸೋದು. ಸಾರಿ ಅರ್ಸು ವಾಟ್ ವಿ ಎಕ್ಸ್ಪೆಕ್ಟೆಡ್ ತಂಡಗಳು ಬರಲಿಲ್ಲ. ಒಂದು ಕಾರಣ ಮಳೆ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅನ್ಸುತ್ತೆ. ಎಲ್ಲ ವ್ಯವಸ್ಥೆಗಳನ್ನು ಸಂಘಟಕರು ನಾನು ಹೇಳಿದಾಗೆ ಈ ಸಮಯ ಜೂನು ಜುಲೈ ಆಗಸ್ಟ್ ಲೆವೆಲ್ ಮ್ಯಾಚ್ ಈ ರೀತಿ ಹೋಲ್ಲ. ಈ ರೀತಿಯ ಗ್ರೌಂಡ್ ಎಲ್ಲೆಲ್ಲ ಆಗತ್ತಾ ಇಲ್ಲ. ಅದಕ್ಕೆ ಸಾಕ್ಷಿ ನೀವು ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ. ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಯು. ಎಸ್ ನೇರವಾಗಿ ಬರ್ತಾ ಇದ್ದಾರೆ. ಎಸ್ ಬಲ ಇಂಚಿ ಮೇಲೆ ಸುಧೀರಣ್ಣ, ಹಿತೇಶ್, ರಾಘವ ಪೂಜಾರಿ, ಉಮೇಶ್, ಹಿತೇಶ್, ರಕ್ಷಿತ್, ಸಂತೋಷ್, ಪವನ್, ಕೃಷ್ಣ, ಯಶವಂತ್, ಸುಜಿತ್ ಪೂಜಾರಿ, ಜಯಶಕ್ತಿ, ಸೋಮನಾಥ, ಹಿರಿಯ ಆಟಗಾರರು ಬರಲಿ ಚಪ್ಪಾಳೆ. ಗಾಂಧಿ, ಯಶೋಧರ, ಗಣೇಶ್, ರಾಜೇಶ್, ಸಂತೋಷ್, ಯಾವತ್ತೂ ಕೂಡ ಕ್ರೀಡಾದಾಗ ಜಾತ್ಯತೀತವಾಗಿರ್ಬೇಕು, ಧರ್ಮಾತೀತವಾಗಿರ್ಬೇಕು, ಭಾಷಾತೀತವಾಗಿರ್ಬೇಕು, ಪಕ್ಷಾತೀತವಾಗಿರ್ಬೇಕು. ಅದನ್ನು ಮಾಡಿ ತೋರಿಸಿದ ಹುಲಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಭಾಸ್ಕರ, ಸಂಜೀವ, ರಾಜೀವ್, ಶಶಿ, ರಾಘವೇಂದ್ರ, ಯಶೋಧರ, ಸಂತೋಷ್. ಬೆಳ್ತಂಗಡಿಯಲ್ಲಿ ಒಂದು 20 ವರ್ಷದ ಅನುಭವದ ಆಟಗಾರ ಇದೇ ಜಗದೀಶ್. ದೊಡ್ಡ ಚಪ್ಪಾಳೆ ಬರಬೇಕು. ಜಯನಂದ, ಸುಮಂತ್, ಸಂತೋಷನ್ನೇ ಬಿಡಿ. ಶಶಿ, ಆತ್ಮೀಯ ನಮ್ಮ ಮುಳಿಯ ಜ್ಯುವೆಲ್ಲರ್ಸ್ನ ಮಾತಾ ಸಿಬ್ಬಂದಿ ವರ್ಗದಾಗಲೇ ಮಾಲಕರೇ, ಈ ಕ್ರೀಡಾಕೂಟ ಈ
ಈತೊಂದು ಶೋಕದ ಆಯೋಜನೆ ಬಂದಿದ್ದೀರಿ ಅಂಚನೆ ಮಸ್ತ್ ಟೀಮ್ ಬರೋಡಿತ್ತು ಎನ್ನ ಲೆಕ್ಕಡ ಒಂಜಿ ಅಲ್ಪ ಟೀಮ್ದ ಅಂದಾಜಿ ಪಾಡ್ದಿತ್ತೆ ಅಣ್ಣ 10 ಟೀಮ್ ಬೈಚ ಆಲ್ಮೋಸ್ಟ್ ಬರೋಡಿತ್ತೀನಿ ಬರ್ಸಾದಾರ ಬಾರಿ ಕಮ್ಮಿ ಮಾಡಿದೆ ಟೀಮು ಅವೇ ಒಂದು ಬೇಜಾರು ಬಂತದಣ್ಣ ಇಂಥ ಕ್ರೀಡಾಕೂಟ ಆಯೋಜನೆ ಬಂತನ ಬುಕ್ಕ ಇನಿ ಕ್ರೀಡೆ ಗೊಪ್ಪುದು ಬಾರಿ ಶೋಕಾತ್ರೆ ಅಂಜನೆ ಮಹಿಳೆಯರ ವಿಭಾಗಲ ಬಂದಿರಿ ಐಟೊಂಚೂರು ಟೀಮು ಕಮ್ಮಿ ಬಾಯ್ದೆ ಆಲ್ಮೋಸ್ಟ್ ಒಂದು 10-15 ಟೀಮ್ ಬರೋಡಿತ್ತೀನಿ ನನ್ನ ಟಾರ್ಗೆಟ್ ಲೆಕ್ಕಡೆ ದೇಪಂಡೆ ಕೆಲವು ಮ್ಯಾಚ್ಗೆ ಹೋದೆ ಲೆವೆಲ್ದ ಆ ಲೆಕ್ಕಡ ಒಂದು 10-15 ಟೀಮ್ ಬರೋಡಿತ್ತೀನಿ ಬಾರಿ ಕಮ್ಮಿ ಬೈದಿದೆ ಅಂಚಾದಿ ಪುನಗಾಗಿ ಮುಗಿಯದ ಇಂತೊಂದು ಪೊರ್ಲಾದ ಈ ಕ್ರೀಡಾಕೂಟ ಬಂದಿದ್ದೀರಿ ಬಾರಿ ಖುಷಿ ಆಗ್ತೀನಿ ಮಾತಿರಲ್ಲ ಅಭಿನಂದನೆ ಇದರಲ್ಲಿ ಬಂಧುಗಳು 22 ಜನ ಬಂದು ಮಾತಾಡಬೇಕು ಎಸ್ once again yes sir Krishna please ದಿನ ಒಂದು ಟೀಮ್ ಬರೋದಂತ ಎಂಗ್ಲ ಸೋಮವಾರ ಒಂದು 10 ಸರಿ ಒರಿಯರಿಗೆ ಫೋನ್ ಮಾಡ್ತೇವೆ ಬರ್ಪರ ಈಜ ದಾದ ಆಪಡು ಎಂಗ್ಲಿಗೆ ಉತ್ತರ ಕೊಡೋದೇ ಸಾಕು ಮತ್ತೆ ಸುದ್ದಿಲ್ಲ ಎಂಗ್ಲಿಗೆ ಆಗ ಒಂದು 10 ಸರಿ ಫೋನ್ ಮಾಡ್ತು ಎಂಚ ಬರ್ಪರ ಈಜ ದಾದ ಕತ್ತಲಿಕ್ಕಿಲ್ಲ ಅಂತ ಅಂದ್ರೆ ಇದು ಒಂದು ಒಗ್ಗಟ್ಟಾದ ಪ್ರತಿಯೊಂದು ಒಂದು ಟೈಮ್ ಹೊಡೆದು ವ್ಯವಸ್ಥಿತವಾದ ಒಂದು ಟೀಮ್ ಮಾಡ್ಕೊಂಡಂತ ಸ್ವಲ್ಪ ಒಂದು 2 ಗಂಟೆ 3 ಗಂಟೆ ತುಂಬೆ ಫೋನ್ ಸ್ವಲ್ಪ ವ್ಯವಸ್ಥೆ ಉತ್ತುವ ಅಂತ ಏಕೆ ಮುಲ್ಪದ ಒಂದು ವ್ಯವಸ್ಥೆ ಅಂಚೆ ಟಿಫಿನ್ ವ್ಯವಸ್ಥೆ ಏಕೆ ಭಾರಿ ಖುಷಿ ಅಂದರೆ ಮಕ್ಕಳಿಗೆ ಮೂಲ್ಯ ಮಕ್ಕಳಿಗೆ ಏರ್ಪಡೆ ಪ್ರತ್ಯೇಕ ಇರುವ ಥ್ಯಾಂಕ್ಸ್ ಒಂದೇ ಒಂದು ಪಾತ್ರ ತುಂಬ ವ್ಯಾಪಾರವಾದ ಮ್ಯಾಚ್ ಮಮ್ಮಿ ದೇಶದ ಕಾಪುರಚಿನ ಸೈನಿಕರಿಗೆ ಪುನರ್ಪುರಚಿನ ಪ್ರಯತ್ನ ಮುಳಿಯಾಗಿ ವ್ಯಾಪಾರ ಉಂಟು ಅವರ ಕರ್ತವ್ಯ ಧರ್ಮಾತೀತವಾದ ಜಾತ್ಯಾತೀತ ಪಶ್ಚಾತೀತವಾದ ಪುರಚಿನ ಈ ದೇಶದ ಕಾಪುರಚಿನ ಸಿಂಧೂರ ಬರ್ಪಿನ ಸ್ಟ್ರೈಕ್ ಮಾಡ್ತದೆ ಈ ದೇಶದ ಕೆಲಸ ಇರಚಿನ ವೀರ ಸೈನಿಕರಿಗೂ ಮಾತೆಲ್ಲ ಬರೋ ಭಾರತ್ ಮತಾಕಿ ಅಕ್ಲಿತ್ತನ ಹುಲಿಯ ಅಕ್ಲಿತ್ತನ ಸಮಸ್ತ ಎಲ್ಲ ಆರ್ಮಿಯಲ್ಲಿ ಇರತಕ್ಕಂಥ ಈ ಸೇನೆಯಲ್ಲಿ ಇರತಕ್ಕಂತಹ ಎಲ್ಲ ಸೇನಾನಿಗಳಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಈ ಹುಲಿಯ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ನಾವೆಲ್ಲರೂ ಕೂಡ ಅವರನ್ನು ಅಭಿನಂದಿಸುತ್ತಾ ಒತ್ತಿ ಪಾತ್ರೆ ಸರ್ ಪ್ಲೀಸ್ ಮಾತರಿಗಳ ನಮಸ್ಕಾರ ಬೆಳ್ತಂಗಡಿ ತಾಲೂಕದ ನಮ್ಮ ಮುಳಿಯಡು ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದಿಪ್ಪ ಪಂಡ ಸಾಂಸ್ಕೃತಿಕ ಕಾರ್ಯಕ್ರಮ ದಿಪ್ಪಡು ಅಥವಾ ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದಿಪ್ಪ ಅಂಚಾದ ಕ್ರೀಡಾಪಟುಗಳಿಗೋಸ್ಕರ ಒಂಜಿದಾದ ನಮ್ಮ ಮಲ್ಪೋಡು ಪರಂಪರೆಗೋಸ್ಕರ ಈ ಒಂಜಿ ಕ್ರೀಡಾಕೂಟನ ಆಯೋಜನೆ ಮಲ್ತದ ಸಾಗರ ಮಲ್ತಿನಂಚಿನ ಮಾತ ಕ್ರೀಡಾಪಟುಗಳಿಗ್ಲ ಕ್ರೀಡಾಭಿಮಾನಿಗಳಿಗ್ಲ ಅಭಿನಂದನೆ ಮುಳಿಯದ ಪರವಾದ ನಿಗಳಿಗೆ ಸಂದಾಯಿತ ಮಲ್ತೊಂದಲ್ಲ ಧನ್ಯವಾದ ವಿಶೇಷವಾದ ಸುರೇಶ್ ಪಡಿಪಟ್ಟಣ ಪರಿಚಯ ಮಂತ್ಕರು ದಯಪಂಡಗ ಇನ್ನ ಊರು ದಾರಿ ಬುಗ ಏನೋ ನಿರೂಪಣೆ ಕ್ಷೇತ್ರಕ್ಕೆ ಪರಿಚಯ ಮಂತ್ಕೊಡ್ತಾರೆ 1,500 ಜಾಸ್ತಿ ಸರ್ 1,500 ಜಾಸ್ತಿ ಕ್ರೀಡಾ ನಿರೂಪಣೆ ಮಾಡ್ಕೊಳತ್ತಂದ್ರೆ 203ನೇ ಗ್ರೇಡ್ ಮ್ಯಾಚ್ అయిన ಏಕೈಕ ವ್ಯಕ್ತಿ ನಮ್ಮ ತೂವರಿಂದ ಉದ್ರೇಶನೆ ಮಾತ್ರ ಕೈನ ಒಂದು 25 ವರ್ಷದ ನಿರೂಪಣೆ ಕ್ಷೇತ್ರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಇಡೀ ಉಡುಪಿ ಜಿಲ್ಲೆಯ 6ನೇ ಒಂಜಿ ನಿರೂಪಣೆ ಕ್ಷೇತ್ರದ ಅಭಿಮಾನಿ ಒಳಗೆ ಇತ್ತಿನ ಏಕೈಕ ವ್ಯಕ್ತಿ ಇತ್ತಿನ ಅವು ಸುರೇಶ್ ಪಡಿಪಣ್ಣವನ ಪ್ರಚುರ ಪೆರ್ಮೇನೆ ಅಂದ್ಕೊಂಡು ಮುಳಿಯಾದ ನಮ್ಮೊಂಜಿ ಗೊಬ್ಬಗೆ ಬತ್ತಿದ್ದಾರೆ ಇವರಿಗೆ ಮಸ್ತ್ ಥ್ಯಾಂಕ್ಸ್ ಇವ್ರ ಇನ್ನಿರಲಿಕ್ಕ ಕೆಲವು ಟೀಮ್ಗಳು ಬತ್ತಿಪ್ಪ ಅಂದ್ರೆ ಐಕ್ ವೆರಿ ಸಾರಿ ಎಂದು ಹೊನ್ನೊಂದು ಈ ಕಾರ್ಯಕ್ರಮ ಬಾರಿ ಹೊರಲು ಮತ್ತು ಕೊರಿಯರು ಮಸ್ತ್ ಥ್ಯಾಂಕ್ಸ್ ಸುರೇಶ್ ಅಣ್ಣ ಈಗ 2025 ಹುಲಿಯ ಗೋಲ್ಡನ್ ಡೈಮಂಡ್ಸ್ ನ 81ನೇ ವರ್ಷದ 8 ತಂಡಗಳ ಫೈನಲ್ ಪಂದ್ಯಾಟದ ಪ್ರಥಮ ಪಂದ್ಯಾಟಕ್ಕಾಗಿ ನಮ್ಮ ಸರ್ ನೇತೃತ್ವದಲ್ಲಿ ಅವರಿಗೆ ಶುಭಾಶಯವನ್ನು ಕೋರಲಿಕ್ಕೆ ನಾವು ಜಬರ್ದಸ್ತ್ ಮ್ಯೂಸಿಕ್ ಪಾಪ್ಯುಲರ್ ಸಾಂಗ್ ಅಂಡ್ ಪಾಪ್ಯುಲರ್ ಸಾಂಗ್ಸ್ ಯಾ ಪ್ಲೀಸ್
ದೊಡ್ಡ ಚಪ್ಪಾಳಿಯೊಂದಿಗೆ ಅವರನ್ನು ಅಭಿನಂದಿಸಿದ ಸ್ವಾಮಿ ಕೊರಗಜ್ಜ ಪಾಲಕರ ಆಟಗಾರರು. ಥ್ಯಾಂಕ್ ಯು ಸೋ ಮಚ್. ಇತ್ತ ಈ ಕಡೆ ಮತ್ತೆ ಕೋಚ್ ಒಬ್ಬರೇ ಹುಲಿಯದ ಕಡೆಯಿಂದ ದೀಪಕ್ ಈ ಒಮ್ಮೆ ಈ ಕಡೆ ಹೋಗಿ ಲೊಕೇಶನ್ ಅವರ ಇಂಚುತ್ತಲೇ ಒಂಜಿ ಕೋಚ್ ಐದರ ಪಾತ್ರ ಹಂಚಿ ಹೊರಿಗೆ ಹೊರಿ ಕೋಚ್ ಎಸ್ ಆಯ್ತು. ರಮೇಶ್ ಅಣ್ಣ ಯಾರಿಲ್ಲ ಅಲ್ಲಿ ಕೋಚ್ ಯಾರು? ಇವರು ನೀವಲ್ಲ? ಎಸ್. ಇಲ್ಲಿ ಯಾರು? ಸುಧೀರ್ ಅಣ್ಣ. ಕರೆಕ್ಟ್. ಏರ್ಲ ಬುಕ್ಕ ಪರಪ್ಕೆ ಜಿಬೇರು ಬಿಡದಲ್ಲ ಈಗ ಖುಷಿ ಅಣ್ಣಗ. ಹಾ ಎಸ್ ಆತು ಜಿ. ದೀಪಕಲ್ಲಿ ರಮೇಶ್ ಇದೆ. ವಿಶೇಷವಾಗಿ ಕೆಸರು ಗದ್ದೆಯ ಹೀರೋಗಳು ಮತ್ತು ಆಲ್ರೌಂಡರ್ ನಾಲ್ಕಿಯರ್ ಸುರೇಶ್ ಅನಿಲ್ ಭಂಡಾರ್ ನಿಮ್ಮನ್ನು ಕೂಡ ಅತಿ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಹಗ್ಗದೇಕರ ಮೇಲೆ ಪ್ರೀತಿಯಾಗಿ ತಾವುಗಳು ಬಂದಿದ್ದೀರಿ ಇಲ್ಲಿಗೆ. ಕಬಡ್ಡಿ ದಾಂಡ ಸೋತುಂಡ ಅಂಪೈರ್ನ ಮಿಸ್ಟೇಕ್. ಬಲ್ಲುಡು ಸೋತುಂಡ ಗ್ರೌಂಡ್ ಸರಿ ಸಹಜದಿದ್ದದ್ದೇ ಎಲ್ಲ ಸರಿ ಇತ್ತು. ಇವತ್ತು ಮುಲಿಯ ಡೈಮಂಡ್ ಎಲ್ಲವೂ ಸರಿ ಇತ್ತು. ಅದಕ್ಕೆ ಕಾರಣ ಏನು ಮತ್ತು ಪ್ರೇರೇಪಣೆ ಏನಂದ್ರೆ 1944ರಲ್ಲಿ ಆ ಪಾರದರ್ಶಕ ಏನಿತ್ತು ಅದೇ ಇವತ್ತು ಕಂಟಿನ್ಯೂಷನ್ ಆಗ್ತಾ ಇದೆ. ಅದು ಇದಕ್ಕೂ ಅಫೆಕ್ಟ್ ಆಗಿದೆ. ಅದಕ್ಕೆ ಇವತ್ತು ಸಕ್ಸಸ್ ಆಗಿದೆ. ಸಂತೋಷ
ಮಾಡಿಕೊಟ್ಟಿದ್ದೀರಿ. ವೈಷ್ಣವಿ ಕ್ಯಾಟರಿಂಗ್ ನ ಮಾಲಕರಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬದಲಿಗೆ ಬರಬೇಕು ಸರ್, ಅಥವಾ ಸಿಬ್ಬಂದಿ ವರ್ಗದವರಿದ್ರೆ ಅದ್ರದ್ದು ಯಾರಾದ್ರೂ ಇದ್ರೆ ಬನ್ನಿ, ಮಾಲಕರಿದ್ರೆ ಬನ್ನಿ. ವೈಷ್ಣವಿ ಕ್ಯಾಟರರ್ಸ್ ನ ಮಾಲಕರಿದ್ರೆ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು ಸರ್ ಪ್ಲೀಸ್. ವೇದಿಕೆಯ ಮೇಲ್ಭಾಗಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಕ್ಯಾಟರರ್ಸ್ ಇದರ ಮಾಲಕರಾಗಿರುವಂತವರು. ಧನ್ಯವಾದಗಳು ಸರ್, ನಮ್ಮ ಊಟಕ್ಕೆ ಸಂಪೂರ್ಣವಾಗಿ ಸೇರಿಕೊಂಡಿದ್ದೀರಿ. ಇಡೀ ಪಂದ್ಯಕೂಟವನ್ನ ಚಿತ್ರೀಕರಣ ಮಾಡಿರ್ತಕ್ಕಂತಹ ಅಭಿನಂದಿಸ್ತಾ ಇದ್ದೇವೆ. ಪದ್ಮಂಜಿ ತಂಡ 4ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾ ಇದೆ. ದಯವಿಟ್ಟು ತಾವುಗಳು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ತಕ್ಷಣ ಆಟಗಾರರನ್ನ ಸೇರಿಕೊಂಡು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಿ ಟೀಮ್ ವೀರಕಲ್ಕುಡ ಪದ್ಮಂಜ. ಕೂಟದಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಳ್ಳುವಂತಹ ತಂಡ ಟೀಮ್ ವೀರಕಲ್ಕುಡ ಪದ್ಮಂಜ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತೃತೀಯ ಸ್ಥಾನಕ್ಕೆ ಸಿದ್ಧವಾಗಿರಿ. ಫ್ರೆಂಡ್ಸ್ ಮಳಿಪಾಡಿ ತಂಡ ತಕ್ಷಣ ರೆಡಿಯಾಗಿರಬೇಕು. 3ನೇ ಸ್ಥಾನಕ್ಕಾಗಿ ಫ್ರೆಂಡ್ಸ್ ಮಳ್ಳಿಪಾಡಿ ತಂಡ 3ನೇ ಸ್ಥಾನಕ್ಕೆ ಸಿದ್ಧವಾಗಿರಬೇಕಾಗಿ ಕೋರಿಕೆ. ವೀರಕಲ್ಕುಡ ಪದ್ಮಂಜ ತಂಡಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯ ಮೇಲ್ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಟೀಮ್ ಫ್ರೆಂಡ್ಸ್ ಮಳ್ಳಿಪಾಡಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಟೀಮ್ ಫ್ರೆಂಡ್ಸ್ ಮಳ್ಳಿಪಾಡಿ. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಟೀಮ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಟೀಮ್ ಮಣಿಕಂಠ ಫ್ರೆಂಡ್ಸ್ ಬೆಳಾಳು ತಂಡವನ್ನು ವೇದಿಕೆಯ ಮೇಲ್ಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಫ್ರೆಂಡ್ಸ್ ಮಣಿಕಂಠ ಫ್ರೆಂಡ್ಸ್ ಬೆಳಾಳು ಕೂಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಳ್ಳುತ್ತಾ ಇದೆ.
ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ವೇದಿಕೆಯ ಮೇಲ್ಭಾಗಕ್ಕೆ. ಕೊಡದ ರನ್ನರ್ ಅಪ್ ಆಗಿ ಹೊರಹೊಮ್ಮಿರತಕ್ಕಂಥ ಟೀಮ್ ಆಗಿದೆ ಟೀಮ್ ಮಣಿಕಂಠ ಫ್ರೆಂಡ್ಸ್ ಬೆಳಾಳು. ಮಣಿಕಂಠ ಬೆಳಾಳು ಚಾಂಪಿಯನ್ ಪಟ್ಟಕ್ಕಾಗಿ 2025 ಮುಳಿಯ ಟ್ರೋಫಿಯನ್ನ ಗೆದ್ದುಕೊಂಡಿರ್ತಕ್ಕಂಥ ಟೀಮ್ ಸಿದ್ಧವಾಗಿರಬೇಕು. ಧನ್ಯವಾದಗಳು ಟೀಮ್ ಮಣಿಕಂಠ ಬೆಳಾಳು. ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವ ತಂಡ ಬ್ರಹ್ಮಲಿಂಗೇಶ್ವರ ಮರೋಡಿ. ಬ್ರಹ್ಮಲಿಂಗೇಶ್ವರ ಮರೋಡಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳಲಾಗಿದೆ. 2025 ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಿ ಚಾಂಪಿಯನ್ ಆಗಿದೆ. ಗಿಟ್ಟಿಸಿಕೊಂಡಿದೆ ಟೀಮ್ ಬ್ರಹ್ಮಲಿಂಗೇಶ್ವರ ಮರೋಡಿ.